ಈ ಒಂದು ವಿಚಾರದಲ್ಲಿ ಕರಿಬೇಕಾ ಬೇಡವಾ ಅನ್ನುವಂಥ ಯಾವುದೇ ರೀತಿಯಲ್ಲಿ ಸಾರ್ವಜನಿಕರಲ್ಲಿ ಯಾವುದೇ ಗೊಂದಲವನ್ನು ಮಾಡಲಿಕ್ಕೆ ಕಾರಣ ಕೊಡಬಾರ್ದು ಎನ್ನುವ ಒಂದು ಉದ್ದೇಶದಿಂದ ನಾವು ಯಾವುದೇ ಪತ್ರಿಕಾಗೋಷ್ಠಿಯನ್ನು ಕರೆದಿರಲಿಲ್ಲ. ಮಾಧ್ಯಮದ ಮುಂದೆ ಬರುವಂತ ಒಂದು ಅನಿವಾರ್ಯ ಪರಿಸ್ಥಿತಿ ಇವತ್ತು ಎದುರಾಯಿತು ಅಂತ ಹೇಳಲಿಕ್ಕೆ ನಾನು ಮೊದಲಿಗಾಗಿ ಇಚ್ಛಿಸ್ತೇನೆ. ಈ ಒಂದು ನಿನ್ನೆ ಈ ಕ್ಷೇತ್ರದ ನೂತನ ಪದಾಧಿಕಾರಿಗಳ ಆಯ್ಕೆ ಅಖಿಲ ಭಾರತ ಬಿಲ್ಲವರ ಯೂನಿಯನ್ನ ಮುಖಾಂತರ ಆಯ್ಕೆ ಆಗಿದೆ. ಇದಕ್ಕೆ ಕೋರ್ಟ್ನಿಂದಲೂ ಕೂಡ ಅವರ ಪರವಾಗಿ ತೀರ್ಪು ಬಂದಿದೆ ಅನ್ನುವಂಥ ಒಂದು ಮಾಧ್ಯಮ ಗೋಷ್ಠಿಯನ್ನು ನಿನ್ನೆ ಮಾಡಿದ್ದು. ನಿಜವಾಗ್ಲೂ ಹೇಳಬೇಕು ಅಂತ ಹೇಳಿದ್ರೆ ಬಹಳಷ್ಟು ಆಶ್ಚರ್ಯ ಆಯಿತು. ಅದರಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದವರು ರವಿಶಂಕರ್ ಮಿಜಾರ್ ಅನ್ನೋರು. ಅವರು ಈ ಕ್ಷೇತ್ರದ ಈ ಹಿಂದೆ ಒಬ್ಬ ಆಡಳಿತ ಸಮಿತಿಯ ಸದಸ್ಯರು ಕೂಡ ಆಗಿದ್ರು. ಕಳೆದ ಬಾರಿ ಅವರನ್ನು ಚೇಂಜ್ ಮಾಡಿ ಬದಲಾವಣೆ ಮಾಡಿ ಬೇರೆಯವರನ್ನು ನೇಮಕ ಮಾಡಿದ್ರು. ಅವರು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಬೇಕಾದ್ರೆ ಅವರು ಮಾತನಾಡಿದಂತಹ ವಿಚಾರಗಳು, ಅವರು ಒಬ್ಬ LLB ಪದವೀಧರರು ಅಂತನೂ ಕೂಡ ನಾನು ಬಹುಶಃ LLB ಮಾಡಿದ್ದಾರೆ ಆಗಿದೆ ಅಂತ ಹೇಳಿ ತಿಳ್ಕೊಂಡಿದ್ದೇನೆ. ಮೂಡ ಇದರ ಒಂದು ಚೇರ್ಮನ್ ಆಗಿ ಕೂಡ ಕೆಲಸ ಮಾಡಿದ್ದಂಥವ್ರು. ಆ ಥರ ಇರ್ಬೇಕಾದ್ರೆ ಒಂದು ಸಾರ್ವಜನಿಕ ಜವಾಬ್ದಾರಿಯನ್ನು ಹೊತ್ತುಕೊಂಡಿದ್ದು ತಿಳಿದಂತ ಒಂದು ವ್ಯಕ್ತಿ ಪತ್ರಿಕಾ ಮಾಧ್ಯಮದ ಮುಂದೆ ಬಂದು ಸುಳ್ಳು, ಯಾವುದೇ ಒಂದು ದಾಖಲೆಗಳಿಲ್ಲದೆ ಸುಳ್ಳು ವಿಚಾರಗಳನ್ನು ಜನರ ಮುಂದೆ ಇಟ್ಟು, ಪತ್ರಿಕಾ ದೃಶ್ಯ ಮಾಧ್ಯಮದವರ ಮುಂದೆ ಇಟ್ಟು ಸಾರ್ವಜನಿಕರಲ್ಲಿ ಗೊಂದಲ ಮೂಡಿಸುವಂತ ಒಂದು ಪ್ರಯತ್ನ ಮಾಡಿರುವಂಥದ್ದು ಖಂಡಿತವಾಗ್ಲೂ ಬಹಳಷ್ಟು ಆಶ್ಚರ್ಯ ತಂದಿದೆ ನಮಗೆ. ಅದಕ್ಕೆ ಒಂದು ಸ್ಪಷ್ಟನೆ ಕೊಡಬೇಕು ಅಂತ ಹೇಳಿ ನಾವು ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಅದೇ ಸ್ಪಷ್ಟನೆ ಕೊಡಬೇಕಾದ್ರೆ ನಾವು ಆಡಳಿತ ಸಮಿತಿಯವರು, ನಮ್ಮ ಮಾರ್ಗದರ್ಶಕರು, ಹಾಗೆ ಕ್ಷೇತ್ರದ ಭಕ್ತಾದಿಗಳ ಅಲ್ಲದೆ ನಮ್ಮ ಈ ಒಂದು ಕೋರ್ಟ್ ಕಟ್ಟಳೆಗಳು ಈ ದೇವಸ್ಥಾನದ ವಿಚಾರದಲ್ಲಿ ನಡೆದಿತ್ತು. ಇದನ್ನು ನಮ್ಮ ಪರವಾಗಿ ಚಿದಾನಂದ ಕೆದಿಲಯ ವಕೀಲರು, ಹಿರಿಯ ವಕೀಲರು ಇದ್ದಾರೆ, ಅವರ ಮುಖಾಂತರವೇ ನಿಮಗೆ ಸ್ಪಷ್ಟನೆಗಳನ್ನು ಕೊಡಬೇಕು, ದಾಖಲೆಗಳನ್ನು ಕೂಡ ಒದಗಿಸಿ ಕೊಡಬೇಕು ಎನ್ನುವ ವಿಚಾರದಲ್ಲಿ ನಾವು ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತೇವೆ. ಮೊದಲಿಂದಾಗಿ ಈ ಕ್ಷೇತ್ರ ತಮಗೆ ಗೊತ್ತಿದೆ, ಸಮಸ್ತ ಹಿಂದುಳಿದವರಿಗೆ ದೇವಸ್ಥಾನಕ್ಕೆ ಪ್ರವೇಶ ಇಲ್ಲದಂತಹ ಸಮಯದಲ್ಲಿ ಈ ಅಸ್ಪೃಶ್ಯತೆಯ ವಿರುದ್ಧ ಕೇರಳದಲ್ಲಿ ಸಂಘರ್ಷ ರಹಿತ ಕ್ರಾಂತಿಯನ್ನು ಮಾಡುತ್ತಿದ್ದಂತಹ ಈಗಿನ ಜಗದ್ಗುರು ಅಂತ ನಾವು ಕರಿತೇವೆ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಒಂದು ಕ್ರಾಂತಿಗಳನ್ನು ಮಾಡ್ತಿರ್ಬೇಕಾದ್ರೆ ಇಲ್ಲಿಯೂ ಕೂಡ ಶೋಷಿತ ವರ್ಗದವರು ಹೋಗಿ ಅವರನ್ನು ಭೇಟಿಯಾಗಿ ನಮ್ಮಲ್ಲಿ ಯಾವ ರೀತಿಯ ಸಮಸ್ಯೆಗಳಿದೆ ಇದರ ಬಗ್ಗೆ ಅವರಿಗೆ ಮನವರಿಕೆ ಮಾಡಿ ವಿಚಾರಗಳನ್ನು ತಿಳಿಸಿ ಅವರನ್ನು ಮಂಗಳೂರಿಗೆ ಆಮಂತ್ರಣ ಮಾಡಿದಾಗ ಅವರು ಮಂಗಳೂರಿಗೆ 1908ರಲ್ಲಿ ಬಂದು ಬೇರೆ ಬೇರೆ ಸ್ಥಳಗಳನ್ನು ನೋಡಿ ಇಲ್ಲಿ ಈಗ ಇದನ್ನಿದೆ ಗೋಕರ್ಣನಾಥ ಕ್ಷೇತ್ರ ಇರುವ ಜಾಗವನ್ನು ನೋಡಿ ಇದೊಂದು ಪವಿತ್ರವಾದಂತಹ ಜಾಗ, ಇಲ್ಲಿ ಒಂದು ಶಕ್ತಿ ಇದೆ, ಇಲ್ಲಿ ದೇವಸ್ಥಾನಗಳನ್ನು ನಾವು ನಿರ್ಮಾಣ ಮಾಡ್ಬೋದು ಎನ್ನುವ ಮಾತನ್ನು ಹೇಳಿದ ಪ್ರಕಾರ ಅಂದು ಸಾಹುಕಾರ ಕೊರಗಪ್ಪನವರ ನೇತೃತ್ವದ ತಂಡ ಇಲ್ಲಿ ಕ್ಷೇತ್ರದ ನಿರ್ಮಾಣ ಕೆಲಸಕ್ಕೆ ಇಳಿತಾರೆ. ಆ ಪ್ರಕಾರ 1912ರಲ್ಲಿ ಈ ಕ್ಷೇತ್ರದ ಕೆಲಸ ನಿರ್ಮಾಣದ ಕೆಲಸ ಪೂರ್ಣಗೊಂಡ ನಂತರ 1912 ಫೆಬ್ರವರಿ 21ರಂದು ಬ್ರಹ್ಮಶ್ರೀ ನಾರಾಯಣ ಗುರುಗಳೇ ಅವರ ಅಮೃತ ಹಸ್ತದಿಂದ ಶಿವಲಿಂಗವನ್ನು ಸ್ಥಾಪನೆ ಮಾಡಿದಂತಹ ಮಾಡಿ ಗೋಕರ್ಣನಾಥ ಕ್ಷೇತ್ರ ಸ್ಥಾಪನೆ ಆದಂತಹ ದಿವಸ. ಆ ದಿವಸದಿಂದ ಸಮಸ್ತ ಹಿಂದುಳಿದ ವರ್ಗಗಳಿಗೆ ದೇವಸ್ಥಾನಕ್ಕೆ ಹೋಗಲು ಅನುಮತಿ ಸಿಕ್ಕಿದಂತ ಒಂದು ಪವಿತ್ರವಾದಂತಹ ದಿವಸ. ಈ ಕ್ಷೇತ್ರವನ್ನು ಆ ದಿನದಿಂದಲೂ ಕೂಡ ಆ ಸಾಹುಕಾರ ಕೊರಗಪ್ಪನರವರ ನೇತೃತ್ವದಲ್ಲಿ ನಡೆದುಕೊಂಡು ಬರ್ತಾ ಇತ್ತು. 1920ರಲ್ಲಿ ಈ ಒಂದು ಕ್ಷೇತ್ರವನ್ನು ಮುನ್ನಡೆಸಬೇಕಾದ್ರೆ ಇದಕ್ಕೆ ಬೈಲಾಗಳು ಇದೆಲ್ಲ ಬೇಕು ಅಂತ ಹೇಳಿ ಸಾಹುಕಾರ ಕೊರಗಪ್ಪನವರು 1920ರಲ್ಲಿ ಒಂದು ರಿಲೀಸ್ ಡೀಡ್ ಅನ್ನು ಮಾಡ್ತಾರೆ. ರಿಲೀಸ್ ಡೀಡ್ ಮಾಡಿ ಈ ಕ್ಷೇತ್ರದ ಇರುವ ಜಾಗಗಳನ್ನೆಲ್ಲ, ಅದು ಅವರ ಹೆಸರಲ್ಲಿತ್ತು, ಅದನ್ನು ಶ್ರೀ ಗೋಕರ್ಣನಾಥ ದೇವರು ಎನ್ನುವ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿ, ದೇವರು ಅದನ್ನು ಮ್ಯಾನೇಜ್ಮೆಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ, ಇದನ್ನು ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ಬಿಲ್ಲವರ ಯೂನಿಯನ್ ಎನ್ನುವ ಸಂಸ್ಥೆಯನ್ನು ಆರಂಭ ಮಾಡೋದ್ರ ಬಗ್ಗೆ ಅದರಲ್ಲಿ ವಿಚಾರಗಳನ್ನು ತಿಳಿಸಿ ಆ ರಿಲೀಸ್ ಡೀಡ್ ಅನ್ನು ಮಾಡಿಕೊಟ್ಟಿರ್ತಾರೆ. ಅದರ ನಂತರ ನಮ್ಮ ಸಮಾಜದ ಹಿರಿಯರು ಈ ಹಿಂದಿನಿಂದ 1990ರ ತನಕಲ್ಲೂ ಸುಸೂತ್ರವಾಗಿ ನಡೆದುಕೊಂಡು ಬರ್ತಾ ಇತ್ತು. 1989ರಲ್ಲಿ ನಮ್ಮ ಸಮಾಜದ ಹೆಮ್ಮೆ, ತಾವೆಲ್ಲ ನಾವೇನು ಇಲ್ಲಿ ಹೇಳಬೇಕಾದಂತ ಅಗತ್ಯ ಇಲ್ಲ,
ಮಾನ್ಯ ಶ್ರೀಮಾನ್ ಬಿ ಜನಾರ್ದನ್ ಪೂಜಾರಿ ಅವರು ಏನು, ಜನಾರ್ದನ್ ಪೂಜಾರಿ ಅವರ ಈ ಒಂದು ದೇಶಕ್ಕೆ ಅವರ ಸೇವೆ ಏನು, ವಿಶೇಷವಾಗಿ ಗೋಕರ್ಣನಾಥ ದೇವಸ್ಥಾನದಲ್ಲಿ ಅವರು ಮಾಡಿರುವಂತಹ ಸೇವೆ ಏನು ಅಂತ ಹೇಳಿ ನಮಗಿಂತ ಜಾಸ್ತಿ ಬಹುಶಃ ನಿಮಗೆಲ್ಲರಿಗೂ ತಿಳಿದಿದೆ, ಯಾರಿಗೂ ಕೂಡ ನಾವು ಹೇಳುವಂತ ಅಗತ್ಯ ಇಲ್ಲ. ಅವರ ನೇತೃತ್ವದಲ್ಲಿ ಈ ಕ್ಷೇತ್ರದ ನವೀಕರಣ ಕೇಳಿದ್ದಾರೆ. ನವೀಕರಣ ಕೇಳಿದಾಗ ಬಿಲ್ಲವರ ಯೂನಿಯನ್ ಅಂತ ನಾನು ಏನು ಹೇಳಿದೆ, ಕೊರಗಪ್ಪನವರು ಬಿಲ್ಲವರ ಯೂನಿಯನ್ಗೆ ಗೋಕರ್ಣನಾಥ ದೇವರು ಎನ್ನುವಂತ ಆ ಇದರಲ್ಲಿ ಬಿಲ್ಲವರ ಯೂನಿಯನ್ ಅನ್ನು ಆರಂಭ ಮಾಡಿ ಅದಕ್ಕೆ ಕೊಟ್ಟಿರ್ತಾರೆ. ದಾಮೋದರ ಸುವರ್ಣ ಎನ್ನುವರು ಈ ಕ್ಷೇತ್ರದ ಕ್ಷೇತ್ರದಲ್ಲ ಬಿಲ್ಲವರ ಯೂನಿಯನ್ನ ಅಧ್ಯಕ್ಷರಾಗಿದ್ದರು. ಆ ಸಮಯದಲ್ಲಿ ಒಂದು ಮೀಟಿಂಗ್ ನಲ್ಲಿ ಈ ಬಿಲ್ಲವರ ಯೂನಿಯನ್ನ ಹೆಸರನ್ನು ಅಖಿಲ ಭಾರತ ಬಿಲ್ಲವರ ಯೂನಿಯನ್ ಆಗಿ ಪರಿವರ್ತನೆ ಮಾಡಬೇಕು ಎನ್ನುವುದರ ಬಗ್ಗೆ ಒಂದು ಮನವಿಯನ್ನು ಅವರು ಮಾಡ್ತಾರೆ. ಅದಕ್ಕೆ ಅಲ್ಲಿದ್ದ ಎಲ್ಲರೂ ಒಮ್ಮತದಿಂದ ಅದಕ್ಕೆ ಮಂಜೂರಾತಿಯನ್ನು ಮಾಡ್ತಾರೆ, ಒಪ್ಪಿಗೆಯನ್ನು ನೀಡಿರ್ತಾರೆ. ಆ ನಂತರ ಬಿಲ್ಲವರ ಯೂನಿಯನ್ ಇದ್ದದ್ದು ಅಖಿಲ ಭಾರತ ಬಿಲ್ಲವರ ಯೂನಿಯನ್ ಅಂತ ಆಗುತ್ತೆ. ಆದ್ರೆ ಅವ್ರು ಏನು ಮಾಡಿದ್ರು ಅಂತ ಹೇಳಿದ್ರೆ, ಸೊ ಅದೇ ರೀತಿ ನಡೀತಾ ಹೋಗ್ತಾ ಇತ್ತು. ಒಂದು ವರ್ಷದಲ್ಲಿ ನಮಗೆ ನಮ್ಮ ಹಿರಿಯರಿಗೆ ಹಿಂದೆ ತಾಲೂಕು ಆಫೀಸ್ನಿಂದ ಒಂದು ಫೋನ್ ಬರುತ್ತೆ. ಆ ಫೋನ್ ನಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ದೇವಸ್ಥಾನದ ಪ್ರಾಪರ್ಟಿಯನ್ನು ಗೋಕರ್ಣನಾಥ ದೇವರಿದ್ದದ್ದನ್ನು ನಾರಾಯಣಗುರು ಎಜುಕೇಶನ್ ಟ್ರಸ್ಟಿಗೆ ವರ್ಗಾಯಿಸ ಮಾಡ್ಲಿಕ್ಕೆ ಅರ್ಜಿ ಕೊಟ್ಟಿದ್ದಾರೆ ಇಲ್ಲಿ ಅಂತ ಹೇಳಿ ಒಂದು ಫೋನ್ ಮುಖಾಂತರ ತಿಳಿಸ್ತಾರೆ. ಬಹುಶಃ ಇದೆಲ್ಲರಿಗೂ ಶಾಕ್ ನೀಡುವಂತ ವಿಚಾರ. ಯಾಕೆಂತ ಹೇಳಿದ್ರೆ, ಈ ಬಿಲ್ಲವರ ಯೂನಿಯನ್ ಇರ್ಬೋದು ಅಥವಾ ಗೋಕರ್ಣನಾಥ ದೇವರದ್ದು ಇದು ಎಲ್ಲ ಆಸ್ತಿಗಳು ಕೂಡ ಸಾರ್ವಜನಿಕರು ಬಿಲ್ಲವ ಸಮಾಜದವರು ಎಲ್ಲರೂ ಸೇರಿ ಕೊಟ್ಟಿರುವಂತ ಆಸ್ತಿ. ಇದು ಬಿಲ್ಲವರ ಸಮಾಜದಲ್ಲಿ ಹುಟ್ಟಿದಂತ ಒಂದು ಮಗುವಿಗೆ ಕೂಡ ಇದರಲ್ಲಿ ಅಧಿಕಾರ ಯಾವತ್ತೂ ಕೂಡ ಇರುವಂತದ್ದು. ಇದನ್ನು ಒಂದು ಟ್ರಸ್ಟ್, ಖಾಸಗಿ ಟ್ರಸ್ಟ್, ನಾರಾಯಣ ಗುರು ಎಜುಕೇಶನ್ ಟ್ರಸ್ಟ್ ಅಂತ ಮಾಡಿ ಅದನ್ನು ಆರಂಭ ಮಾಡ್ತಾರೆ. ಅದರಲ್ಲಿ ಯಾರಿರ್ತಾರೆ ಅಂತ ಹೇಳಿದ್ರೆ, ದಾಮೋದರ ಸುವರ್ಣರ ಇರ್ತಾರೆ, ಅವರ ಮಕ್ಕಳು, ಅವರ ರಿಲೇಟಿವ್ಸ್ ಅನ್ನು ಹಾಕಿ ಒಂದು ಟ್ರಸ್ಟ್ ಅನ್ನು ಸ್ಥಾಪನೆ ಮಾಡ್ತಾರೆ. ಇದು ನಮ್ಮ ಹಿರಿಯರಿಗೆ ಆ ಸಮಯದಲ್ಲೇ ಗೊತ್ತಾಗುತ್ತೆ. ಆ ಬಗ್ಗೆ ಅವರಲ್ಲಿ ಕೂಡಲೇ ಇದರ ಬಗ್ಗೆ ಕೇಳಿದಾಗ ಅವರು ಅದನ್ನು ನಂತರ ಮಿನಿಟ್ಸ್ ಬುಕ್ ಅನ್ನು ತೆಗೆದಾಗ ಅದರಲ್ಲಿ ಇವರು ರೆಸಲ್ಯೂಷನ್ ಅನ್ನು ಸೇರಿಸಿರುವಂಥದ್ದು ಓವರ್ ರೈಟಿಂಗ್ ಅದರಲ್ಲಿ ಕಾಣುತ್ತೆ. ಇದರ ನಂತರ ಇದೊಂದು ವಿವಾದವಾಗಿ ಇರುಳುತ್ತೆ. ನಮ್ಮ ಹಿಂದಿನವರು ನೀವು ಒಂದು ಆ ನಾರಾಯಣ ಗುರು ಎಜುಕೇಶನ್ ಟ್ರಸ್ಟ್ ಅಂತ ಏನು ಮಾಡಿದ್ದೀರಿ, ಖಾಸಗಿ ಟ್ರಸ್ಟ್ ಮಾಡಿದ್ದೀರಿ, ಅದನ್ನು ರದ್ದು ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ನಾವು ನಿಮ್ಮೊಟ್ಟಿಗೆ ಬರೋದಿಲ್ಲ, ಬಿಲ್ಲವರ ಯೂನಿಯನ್ ಅಂತೆ ನಾವು ಇರ್ತೇವೆ, ದೇವಸ್ಥಾನ ನಾವು ನಡೆಸ್ತೇವೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಆ ಪ್ರಕಾರ ಅವರು ಇದು ನಂತರ ಕೋರ್ಟ್ನ ವ್ಯಾಜ್ಯಕ್ಕೆ ಹೋಗುತ್ತೆ. ವ್ಯಾಜ್ಯಕ್ಕೆ ಹೋದಾಗ ಇದೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ, ಬಿಲ್ಲವರ ಯೂನಿಯನ್ ಅಂತ ಇರುತ್ತೆ. ಆ ಬಿಲ್ಲವರ ಕೇಸಲ್ಲಿ ಆ ಸಮಯದಲ್ಲಿ ಸ್ವಲ್ಪ ಬಿಕಾಸ್ ಆಫ್ ನಾನ್ ಪ್ರಾಸಿಕ್ಯೂಷನ್, ನಾಟ್ ಆನ್ ಮೆರಿಟ್ಸ್, ಆ ಕೇಸ್ ಅಖಿಲ ಭಾರತ ಬಿಲ್ಲವರ ಯೂನಿಯನ್ ಎಕ್ಸಿಸ್ಟೆನ್ಸ್ ಅಂತ ಬರುತ್ತೆ. ಅದ್ರ ನಂತರ ಅವ್ರು ಏನ್ ಮಾಡ್ಬೇಕಾಗಿತ್ತು, ಈ ಕ್ಷೇತ್ರದ ಆಡಳಿತನ ತಗೊಳ್ಳಿಕ್ಕೆ ಅವರು ಪ್ರಯತ್ನ ಮಾಡಬೇಕಿತ್ತು. ಆದ್ರೆ ನಮಗೆ ಒಂದು ಇದಿತ್ತು, ಬಿಲ್ಲವರ ಯೂನಿಯನ್ ಅಂತ ಹೇಳಿದಾಗ ಅದರಲ್ಲಿ ಮೆಂಬರ್ಶಿಪ್ಗೆ ಎಲ್ರಿಗೂ ಕೂಡ ಯಾರೆಲ್ಲ ಮೆಂಬರ್ಶಿಪ್ ಅಂತ ಹೇಳಿದ್ರೆ, ಅದು 100 ರೂಪಾಯಿ ಕಟ್ಟಿದಂತ ಬಿಲ್ಲವ ಸಮಾಜಕ್ಕೆ ಸೇರಿದ 18 ವರ್ಷಕ್ಕೆ ಮೇಲ್ಪಟ್ಟ 100 ರೂಪಾಯಿ ಕಟ್ಟಿದವರು ಸದಸ್ಯತ್ವ, ಹಾಗೆ ಕ್ಷೇತ್ರದಲ್ಲಿ ಶಾಶ್ವತ ಪೂಜೆ ಮಾಡಿದವರಿಗೆ ಮೆಂಬರ್ಶಿಪ್ ಕೊಡಬೇಕು ಅಂತ ಹೇಳಿ. ಇವರು ಆ ಸಮಯದಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಆ ಮೆಂಬರ್ ಅದನ್ನೊಂದು ತಿದ್ದುಪಡಿ ಅವರ ಒಳಗಡೆ ಮಾಡಿಕೊಂಡು ಅವರಿಗೆ ಬೇಕಾದವರಿಗೆ ಮಾತ್ರ ಮೆಂಬರ್ಶಿಪ್, ಉಳಿದು ಯಾರಿಗೂ ಕೂಡ ಮೆಂಬರ್ಶಿಪ್ ಅನ್ನು ಅವರು ಕೊಡುವುದಿಲ್ಲ. ಈ ತರದ ವಿಚಾರಗಳು ಇರಬೇಕಾದ್ರೆ ಈ ಕ್ಷೇತ್ರಾಡಳಿತ ಸಮಿತಿಗೆ ಇಲ್ಲಿ ಇವರು ಇದರಲ್ಲಿ ಇಂಟರ್ಫಿಯರ್ ಆಗ್ಲಿಕ್ಕೆ ಇನ್ನು ಇದನ್ನು ಕೂಡ ಇವರು ಏನಾದ್ರೂ ಮಾಡಬಹುದು ಎನ್ನುವ ಉದ್ದೇಶದಿಂದ ಆ ಸಮಯದಲ್ಲಿ ನಾವು ಜಿಲ್ಲಾಧಿಕಾರಿ ಅವರ ಮುಖಾಂತರ ನಮಗೊಂದು ಆ ದೇವಸ್ಥಾನದ ಕಮಿಟಿ, ಬಿಲ್ಲವರ ಯೂನಿಯನ್ನ ಯಾವ ಕಮಿಟಿ ಇತ್ತು ಅದನ್ನೇ ಮುಂದುವರಿಲಿಕ್ಕೆ ನಮಗೊಂದು ಅನುಮತಿ ಸಿಗುತ್ತೆ. ಆ ಪ್ರಕಾರ ನಾವು ಈವರೆಗೂ ಕೂಡ ಯಾವುದೇ ಒಂದು ಬೇರೆಯವರ ಒಂದು ಮಧ್ಯಸ್ಥಿಕೆ ಇಲ್ಲದೆ ಶ್ರೀ ಕ್ಷೇತ್ರದ ಆಡಳಿತ ಸಮಿತಿ ಈವರೆಗೂ ಕೂಡ ಸುಸೂತ್ರವಾಗಿ ಎಲ್ಲಾ ಕೆಲಸ ಕಾರ್ಯಗಳು ನೀವು ನೋಡಿರ್ಬೋದು. ಆ ನಂತರ ಯಾವ ರೀತಿ ಕ್ಷೇತ್ರ ಇಲ್ಲಿ ಅಭಿವೃದ್ಧಿಗೊಂಡಿದೆ, ಈಗ ಇರುವಂತಹ ಕಲ್ಯಾಣ ಮಂಟಪಗಳಾಗಿರ್ಬೋದು, ದ್ವಾರಗಳಾಗಿರ್ಬೋದು, ನಮ್ಮ ಗ್ಲಾಸ್ ಹೌಸ್ ಆಗಿರ್ಬೋದು, ಹಾಗೆ ನಮ್ಮ ಇದು ಕೆರೆಯ ಒಂದು ನವೀಕರಣ ಯಾವ ರೀತಿ ಆಯಿತು, ಎಲ್ಲ ಅಭಿವೃದ್ಧಿ ಕೆಲಸಗಳು, ಸಮಾಜಮುಖಿ ಕೆಲಸಗಳು, ಮಂಗಳೂರು ದಸರಾ, ಇದೆಲ್ಲ ಈಗಿನ ಆಡಳಿತ ಸಮಿತಿಯಿಂದಲೇ ಸುಸೂತ್ರವಾಗಿ ಯಾವುದೇ ಒಂದು ತೊಂದರೆ ಇಲ್ಲದೆ ನಾವು ಮಾಡಿಕೊಂಡು ಬರ್ತಾ ಇದ್ದೇವೆ. ಅಕೌಂಟ್ಸ್ಗಳು ಕೂಡ ಅಷ್ಟೇ, ಪ್ರತಿಯೊಂದು ಕೂಡ ಆಡಿಟ್ ಆಗಿ ಎಲ್ಲ ಪಾನ್ ಕಾರ್ಡ್ ಇದೆಲ್ಲ ಗೋಕರ್ಣನಾಥ ಆಡಳಿತ ಸಮಿತಿ ಹೆಸರಿನಲ್ಲೇ ಸುಸೂತ್ರವಾಗಿ ನಡೀತಾ ಬರ್ತಾ ಇರುತ್ತೆ. ಈ ತರ ಇರಬೇಕಾದ್ರೆ
ಬಹುಶಃ 2020 ನಂತರ ಈಗಿನ ಸಮಿತಿ, ಆ ಸಮಯದಲ್ಲಿ ಇದ್ದಂತ ನಮ್ಮ ಆಡಳಿತ ಸಮಿತಿ ಅಭಿವೃದ್ಧಿ ಸಮಿತಿ ಅಂತ ಇರುತ್ತೆ. ಈ ಕ್ಷೇತ್ರದ ಅಭಿವೃದ್ಧಿ ಮಾಡಬೇಕು ಅಂತಾದ್ರೆ ಕ್ಷೇತ್ರ ಆಡಳಿತ ಅಭಿವೃದ್ಧಿ ಸಮಿತಿ ಅಂತ ಒಂದಿತ್ತು, ಕ್ಷೇತ್ರಾಭಿವೃದ್ಧಿ ಸಮಿತಿ ಅಂತ. ಇದರ ಮೀಟಿಂಗಿಗೆ ಈ ಕ್ಷೇತ್ರಾಡಳಿತ ಸಮಿತಿಯ ಅಧ್ಯಕ್ಷರಿರ್ಬೋದು, ಕೆಲವೊಂದು ಟ್ರಸ್ಟಿಗಳಿರ್ಬೋದು, ಯಾವುದೇ ಕಾರಣಕ್ಕೂ ಆ ಸಭೆಗೆ ಅವರು ಹಾಜರಾಗ್ತಾ ಇಲ್ಲ. ನಿಜವಾಗಿ ಅಭಿವೃದ್ಧಿ ಸಮಿತಿಯವರು ಅಂತಹ ಸಭೆಗಳನ್ನು ನಡೆಸಲಿಕ್ಕೆ ಇವರು ಮುಂದೆ ಬಂದು ನಿಲ್ಬೇಕಿತ್ತು. ಯಾವುದೇ ಸಭೆಗೆ ಅವರು ಬರುವುದಿಲ್ಲ. ಇದನ್ನೆಲ್ಲ ಯಾವುದೇ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ. ನಮಗೆ ಅಭಿವೃದ್ಧಿ ಕೆಲಸಗಳು ಮಾಡಲಿಕ್ಕೆ ಬೇಕಾದಷ್ಟು ಅವಕಾಶಗಳಿದೆ. ಆದರೆ ಅಭಿವೃದ್ಧಿ ಕುಂಠಿತಗೊಳ್ಳುವಂತಹ ಸಮಯದಲ್ಲಿ ಇದರ ಬಗ್ಗೆ ಅಭಿವೃದ್ಧಿ ಸಮಿತಿಯ ಸದಸ್ಯರು ಹಾಗೆ ಕೆಲವು ಆಡಳಿತ ಸಮಿತಿಯ ಸದಸ್ಯರಲ್ಲಿ ಅಸಮಾಧಾನ ಉಂಟಾಗುತ್ತೆ. ಯಾಕೆ ಇವರು ಅದನ್ನು ತಪ್ಪಿಸ್ತಿದ್ದಾರೆ ಅಂತ ಹೇಳಿ. ಆವಾಗ ನಮ್ಮೆಲ್ಲರ ನಾಯಕರಾದಂಥ ಮಾನ್ಯ ಶ್ರೀಮಾನ್ ಬಿ ಜನಾರ್ದನ್ ಪೂಜಾರಿ ಅವರು ಅವರಲ್ಲಿ ಎಲ್ಲರಲ್ಲೂ ಮಾತಾಡಿದಾಗಲೂ ಕೂಡ ಅವರು ಯಾವುದೇ ಸಭೆಗೆ ಬರುವುದಿಲ್ಲ, ವಿನಾಕಾರಣ ಅದರಿಂದ ಹಿಂದೆ ನಿಲ್ತಾರೆ. ಆವಾಗ ಮಾನ್ಯ ಶ್ರೀಮಾನ್ ಬಿ ಜನಾರ್ದನ್ ಪೂಜಾರಿ ಅವರು ಅವರೇ ಸ್ವತಃ ನಿಂತು ಆ 50 ಅಭಿವೃದ್ಧಿ ಸಮಿತಿಯ ನಮ್ಮ ಸದಸ್ಯರನ್ನು ಕೂಡ ಸೇರಿಸಿಕೊಂಡು ಒಂದು ಮೀಟಿಂಗ್ ಅನ್ನು ಕಾನೂನುಬದ್ಧವಾಗಿ 15 ದಿವಸದ ಪೂರ್ವ ನೋಟಿಸ್ ಅನ್ನು ಕೊಡ್ತಾರೆ. ಆ ನೋಟಿಸ್ ಅವ್ರು ನಿನ್ನೆ ಹೇಳ್ತಾರೆ, ಯಾರಿಗೂ ತಿಳಿದಿರ್ಲಿಲ್ಲ ಅಂತ ಹೇಳಿ ಅವರಿಗೆ ಪ್ರತಿಯೊಬ್ಬರಿಗೂ ಫೋನ್ ಕಾಲ್ ಮುಖಾಂತರ ಹಾಗೆ ನೋಟಿಸ್ ಮುಖಾಂತರ ಕೂಡ ಅವರಿಗೆ ವಾಟ್ಸಪ್ನ ಮುಖಾಂತರ ಅವರಿಗೆ ತಿಳಿಸಲಾಗಿದೆ. ಆದ್ರೆ ಅವರು ಅದಕ್ಕೆ ಯಾವುದೇ ಕಾರಣ ನೀಡದೆ ಗೈರು ಹಾಜರಾಗ್ತಾರೆ. ಊರಲ್ಲಿ ಇರ್ತಾರೆ, ಆದ್ರೆ ಉದ್ದೇಶ ಪೂರ್ವಕವಾಗಿ ಅವರು ಗೈರಾಜರಾಗ್ತಾರೆ. ಆ ಸಮಯದಲ್ಲಿ ನಮಗೆ ಬೇರೆ ಯಾವುದೇ ಮಾರ್ಗಗಳಿರೋದಿಲ್ಲ. ಈ ಕ್ಷೇತ್ರ ಒಳ್ಳೆಯದ್ರಲ್ಲಿ ನಡಿಬೇಕು. ಇದು ಒಂದು ಬಿಲ್ಲವ ಸಮಾಜದ್ದು ಒಂದು ಆಸ್ತಿ. ಆದ್ರೆ ಬಿಲ್ಲವ ಸಮಾಜದ ಸೇರಿದಂತೆ ನಾರಾಯಣ ಗುರುಗಳ ಅನುಯಾಯಿಗಳು ಎಲ್ಲರೂ ಕೂಡ ಬಹಳ ಶ್ರದ್ಧಾಭಕ್ತಿಯಾಗಿ ಶ್ರದ್ಧಾ ಕೇಂದ್ರವಾಗಿ ಬೆಳೆದು ಬಂದಿರುವಂತ ಈ ಕ್ಷೇತ್ರದಲ್ಲಿ ಅದೆಷ್ಟೋ ನಮ್ಮ ಶೋಷಣೆಗಳಿಗೆ ವಿರುದ್ಧ ಇಲ್ಲಿ ಕ್ರಾಂತಿಗಳನ್ನು ಮಾಡಿರುವಂಥದ್ದು. ಇದನ್ನು ಅಭಿವೃದ್ಧಿ ಮುಂದಿನ ಬೆಳವಣಿಗೆಯ ವಿಚಾರದಲ್ಲಿ ಆಡಳಿತ ಸಮಿತಿಯಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಮಾಡಬೇಕು ಅಂತ ಹೇಳಿ ಆ ಸಭೆಯಲ್ಲಿ ಮಾನ್ಯ ಶ್ರೀಮಾನ್ ಬಿ ಜನಾರ್ದನ ಪೂಜಾರಿ ಅವರು ಕೂಡ ಇದ್ದ ಸಭೆಯಲ್ಲಿ ಹೊಸದಾಗಿ ಅಧ್ಯಕ್ಷರನ್ನು ಮಾಡಲಾಗುತ್ತೆ. ಅಧ್ಯಕ್ಷರನ್ನು ಯಾರನ್ನು ಮಾಡಿದ್ರು ಅಂತ ಕೇಳಿದ್ರೆ, ಕೊರಗಪ್ಪನವರ ರಿಲೀಸ್ ಡೀಡ್ ನಲ್ಲಿ ಒಂದು ಸೆಂಟೆನ್ಸ್ ಇರುತ್ತೆ. ಈ ಕ್ಷೇತ್ರದ ಅಧ್ಯಕ್ಷರನ್ನು ಅವರ ಕುಟುಂಬದಲ್ಲಿ ಅವರು ಯೋಗ್ಯರಾಗಿದ್ದಲ್ಲಿ ಪ್ರಥಮ ಪ್ರಾಶಸ್ತ್ಯ ಅವರಿಗೆ ಕೊಡಬೇಕು ಅನ್ನುವಂತಹ ಒಂದು ಸೆಂಟೆನ್ಸ್ ಇರುತ್ತೆ. ಆ ಪ್ರಕಾರ ಈ ಹಿಂದೆ ಕೂಡ ಕೊರಗಪ್ಪನವರ ಮೊಮ್ಮಗ HS ಸಾಯಿರಾಮ್ ಅವರು 34 ವರ್ಷ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಕೊರಗಪ್ಪನವರಿಗೆ 2 ಗಂಡು ಮಕ್ಕಳು, ಒಬ್ರು HS ಸೋಮಸುಂದರಂ, ಮತ್ತೊಬ್ರು ಸೋಮಶೇಖರ್. HS ಸೋಮಸುಂದರಂ ಅವರು ಸುಮಾರು 35 ವರ್ಷಗಳ ಈ ಕ್ಷೇತ್ರದ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಂಥವ್ರು. ಅವರ ಸುಪುತ್ರ ಈಗಿನ ಅಧ್ಯಕ್ಷರಾದಂತಹ ಜಯರಾಜ್ H ಸೋಮಸುಂದರಂ. ಸೊ 34 ವರ್ಷಗಳ HS ಸಾಯಿರಾಮ್ ಅವರನ್ನು ಬದಲಾವಣೆ ಮಾಡಿ ಜಯರಾಜ್ H ಸೋಮಸುಂದರಂ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡ್ತಾರೆ. ಅದರ ನಂತರ ಕೆಲವು ಸಮಿತಿ ಸದಸ್ಯರನ್ನು ಕೂಡ ಬದಲಾವಣೆ ಮಾಡಿ 1-2 ಜನ ಹೊಸ ಮುಖಗಳನ್ನು ಹಾಕಬೇಕು. ಅಂದ್ರೆ ಯುವಕರಿಗೂ ಕೂಡ ಅವಕಾಶ ಮಾಡಿಕೊಡ್ಬೇಕು. ಅವರಲ್ಲೂ ಕೂಡ ಹೊಸ ವಿಷನ್ ಇರುತ್ತೆ. ಯಾವುದೇ ಕೆಲಸ ಮಾಡಿದ್ರೂ ಕೂಡ ಇದು ಈ ದೇವಸ್ಥಾನದ ಅಭಿವೃದ್ಧಿಯ ವಿಚಾರವನ್ನು ಇಟ್ಕೊಂಡು ಬದಲಾವಣೆಗಳನ್ನು ಮಾಡಿರ್ತಾರೆ. ಆಯ್ತು, ಬದಲಾವಣೆಗಳನ್ನು ಮಾಡಿದಾಗ ಅವರು ಬರಲಿಲ್ಲ, ಅವರು ನಂತರ ಕೋರ್ಟಿಗೆ ಹೋಗ್ತಾರೆ ಅನ್ನುವಂಥ ಯಾರಿಗೂ ಕೂಡ ಗೊತ್ತಿದೆ. ಉದ್ದೇಶ ಪೂರ್ವಕವಾಗಿ ಅವರು ಯಾವಾಗ ಈ ಸಭೆಗಳನ್ನು ತಪ್ಪಿಸ್ತಾರೋ ಅವರ ಮುಂದಿನ ಇರುವಂಥದ್ದು ಕೋರ್ಟಿಗೆ ಹೋಗ್ಬೇಕು ಅಂತಾದಾಗ ನಾವು ಕೂಡ ಅದಕ್ಕೆ ತಯಾರಾಗಿರ್ಬೇಕಾಗಿರುವಂಥದ್ದು ನಮ್ಮ ಕರ್ತವ್ಯ. ನಾವೇನು ಮಾಡಿದ್ದು, ಇವರು ಕೋರ್ಟಿಗೆ ಹೋಗಿ ಕೋರ್ಟಲ್ಲಿ ಮಿಸ್ಲೀಡ್ ಮಾಡಿ ಏನಾದರೂ ಒಂದು ಎಕ್ಸ್ಪರ್ಟ್ ಆರ್ಡರ್ ತರೋದು ಬೇಡ ಅಂತ ಹೇಳಿ ನಾವು ಕೇವಿಯಟ್ ಅನ್ನು ಸಲ್ಲಿಸಿರ್ತೇವೆ. ಇಂಥವರು ಒಂದು ಸುಳ್ಳು ಆರೋಪಗಳನ್ನು ಮಾಡಿ ಯಾವುದೇ ಒಂದು ಆದೇಶಗಳನ್ನು ತರುವಂತಹ ಸಂಭವ ಇರುತ್ತೆ. ಇದರ ವಿರುದ್ಧ ನಾವು ಕೇವಿಯಟ್ ಅನ್ನು ಅಲ್ಲಿ ಸಲ್ಲಿಸಿರ್ತೇವೆ. ಅದಾದ ನಂತರ ಇವರು ಸೂಟ್ ಫೈಲ್ ಮಾಡುತ್ತಾರೆ. ಸೂಟ್ ಫೈಲ್ ಮಾಡಿ, ತಮಗೆ ಗೊತ್ತಿದೆ ಕಾನೂನಿನಲ್ಲಿ ಒಂದು ಸೂಟ್ ಫೈಲ್ ಮಾಡಿದ ನಂತರ ಅವರಿಗೆ ನಾವು ಮಾಡಿದ್ದು ಈ ಆಡಳಿತ ಸಮಿತಿಯನ್ನು ಬದಲಾವಣೆ ಮಾಡಿದ್ದು ಅದು ಸರಿಯಲ್ಲ ಅಂತ ಹೇಳಿದ್ರೆ ಅದಕ್ಕೆ ಕಾನೂನಿನಿಂದ ತಡೆಯಾಜ್ಞೆ ತರುವಂತ ಎಲ್ಲ ಅವಕಾಶಗಳು ಅವರಿಗೆ ಇತ್ತು. ಆದ್ರೆ ಅವರು ಕೇಸನ್ನು ಫೈಲ್ ಮಾಡ್ತಾರೆ, ಅವರು ತಡೆಯಾಜ್ಞೆಗೆ ಪ್ರಯತ್ನ ಮಾಡ್ತಾರೆ, ಯಾವುದೇ ತಡೆಯಾಜ್ಞೆ ಕೂಡ ಅವರಿಗೆ ಸಿಗುವುದಿಲ್ಲ. ಆವಾಗ ಅವರು ಫೈಲ್ ಮಾಡಿದಂತಹ ಪ್ಲೇಂಟ್ ನಲ್ಲಿ ಕೆಲವೊಂದು ದೋಷಗಳಿದ್ದದನ್ನು ನಮ್ಮ ವಕೀಲರು ಮಾತಾಡ್ತಾರೆ. ಆ ಪ್ರಕಾರ ನಾವು ಕೇಸ್ನ ವಿಚಾರಣೆ ಆಗುವ ಪೂರ್ವದಲ್ಲೇ ಪ್ರಿಲಿಮಿನರಿ ಸ್ಟೇಜ್ ನಲ್ಲಿ
ಆ ಪ್ಲೇಂಟ್ ಅನ್ನು ವಜಾಗೊಳಿಸಬೇಕು ಅಂತ ಹೇಳಿ ರಿಜೆಕ್ಷನ್ಗೊಂದು ನಾವು ಸಿವಿಲ್ ಪ್ರೊಸೀಜರ್ ನಲ್ಲಿ ಇದಕ್ಕೆ ಅವಕಾಶಗಳಿದೆ. ಅದರ ಪ್ರಕಾರ ನಾವು ಅರ್ಜಿಯನ್ನು ಹಾಕ್ತೇವೆ. ಆ ಅರ್ಜಿಯನ್ನು ಕೋರ್ಟ್ ವಿಚಾರಣೆ ಮಾಡಿ ಆ ಅರ್ಜಿಯನ್ನು ಪುರಸ್ಕಾರ ಮಾಡುತ್ತೆ. ಅಂದ್ರೆ ಇವರು ಮಾಡಿರುವಂತಹ ಕೇಸ್ ಅದು ಸರಿ ಇಲ್ಲ ಅಂತ ಹೇಳಿ ಆ ಕೇಸನ್ನು ಪ್ರಿಲಿಮಿನರಿ ಸ್ಟೇಜ್ ನಲ್ಲಿ ಮೆರಿಟ್ಸ್ ನ ಬಗ್ಗೆ ಯಾವುದೇ ವಿಚಾರಗಳಿಲ್ಲ ಅದನ್ನು ವಜಾಗೊಳಿಸುವಂಥದ್ದು. ಅದಾದ ನಂತರ ಅದರ ವಿರುದ್ಧ ವಜಾಗೊಳಿಸಿದ ಕೇಸ್ನ ವಿರುದ್ಧ ಅವರು ಡಿಸ್ಟ್ರಿಕ್ಟ್ ಕೋರ್ಟಿಗೆ, ಇದು ಸಿವಿಲ್ ಜಡ್ಜ್ ಸೀನಿಯರ್ ಡಿವಿಷನ್ ಕೋರ್ಟ್ ಅಲ್ಲಿ ಆಗಿರುತ್ತೆ. ಇದರ ವಿರುದ್ಧ ಇವರು ಸೆಷನ್ ಜಡ್ಜ್ ಹಾಗೆ ಅದು ಸೆಕೆಂಡ್ ಎಡಿಷನ್ ಸೆಕೆಂಡ್ ಜಡ್ಜ್ ನಲ್ಲಿ ಇವರು ಅಪೀಲ್ ಇವ್ರದ್ದು ದಾಖಲಾಗುತ್ತೆ. ಆ ಅಪೀಲ್ ನಲ್ಲಿ ವಿಚಾರಗಳನ್ನು ಮಾಡಿ ಆ ಅಪೀಲ್ ಅನ್ನು ಪುರಸ್ಕಾರ ಮಾಡ್ತಾರೆ. ಪುರಸ್ಕಾರ ಮಾಡುವಾಗ ಆ ಜಡ್ಜ್ ಇದರಲ್ಲಿ 46-47 ಪೇಜಿನ ಜಡ್ಜ್ಮೆಂಟ್ ಇರುತ್ತೆ. ಆ ಜಡ್ಜ್ಮೆಂಟ್ ಅನ್ನು ಓದಿದ್ರೆ ಅದನ್ನು ನಾವು ನಿಮಗೆ ಕೊಡ್ತಾ ಇದ್ದೇವೆ. ಅದರಲ್ಲಿ ಗೊತ್ತಾಗುತ್ತೆ ಆ ಆದೇಶದ ವಿರುದ್ಧ ನಾವು ಏನು ಮಾಡಿದ್ದೇವೆ ಅದನ್ನು ಹೊಸ ಕಮಿಟಿಯನ್ನು ಆ ಕೋರ್ಟ್ ಕೂಡ ರೆಕಗ್ನೈಸ್ ಮಾಡುತ್ತೆ. ಈಗಿರುವ ಕಮಿಟಿ ಇದೆಯಲ್ಲ, ನಾವು ಇವತ್ತು ಎಲ್ಲಿ ಕೂತ್ಕೊಂಡಿದ್ದೇವೆ, ಈ ಕಮಿಟಿಯನ್ನು ಆ ನ್ಯಾಯಾಲಯ ರೆಕಗ್ನೈಸ್ ಮಾಡುತ್ತೆ. ಅವರು ಆ ಕೋರ್ಟಿಗೆ ಹಾಕಿರುವಂತಹ ಅರ್ಜಿಯ ಬಳಿ ಏನು ನ್ಯೂನತೆ ಇದನ್ನು ಅದನ್ನು ಮಾಡಿ ಕೂಡ ಅವರಿಗೊಂದು ಅವಕಾಶ ಇರಲಿ, ನೀವು ಇನ್ನೊಮ್ಮೆ ಅಲ್ಲಿ ಮರು ಅರ್ಜಿ ಹಾಕಿ ಅಂತ ಹೇಳುವಂತ ಒಂದು ಸೂಚನೆಯ ಮುಖಾಂತರ ಒಂದನ್ನು ಪುರಸ್ಕಾರ ಮಾಡ್ತಾರೆ. ಅಷ್ಟಕ್ಕೆ ಅವರು ನಾವು ಈ ಕೇಸನ್ನು ವಿನ್ ಆಗಿದ್ದೇವೆ, ಅವರ ಹೊಸ ಕಮಿಟಿಗೆ ಕೋರ್ಟ್ ಕೂಡ ಅಪ್ರೂವ್ ಮಾಡಿದೆ ಅನ್ನುವಂಥ ಸುಳ್ಳನ್ನು ಬಂದು ಒಬ್ಬ LLB ಕಲಿತವ್ರು ಅಂತ ಅವರು ಹೇಳ್ತಾ ಇದ್ರು. ನನಗೆ ಬಹುಶಃ LLB ಆದವರು ಅಂತ ಅವ್ರು ಹೇಳಿದ ನೆನಪು. ಅವರು ಬಂದು ಈ ತರ ಹೇಳ್ತಾರಂತ ಹೇಳಿದ್ರೆ ಈ ಸಮಾಜ ಇಬ್ರು ನಮ್ಮ ಟ್ರಸ್ಟಿಗಳು ಕೂಡ ಅದರಲ್ಲಿ ಇದ್ದಂಥದ್ದು ಬಹುಶಃ ಇವತ್ತು ಸಮಾಜದಲ್ಲಿ ಬಹಳಷ್ಟು ಗೊಂದಲವನ್ನು ಉಂಟು ಮಾಡಿತ್ತು. ನಿನ್ನೆ ಈ ಪ್ರೆಸ್ ಕಾನ್ಫರೆನ್ಸ್ ಆದ ನಂತರ ಈ ಕ್ಷೇತ್ರದ ಭಕ್ತರು ಇರ್ಬೋದು, ಈ ನಮ್ಮ ಸಮಾಜದವರು ಇರ್ಬೋದು, ಅನೇಕ ಮಂದಿ ಫೋನ್ ಮಾಡಿ ಏನು ಇದು ವಿಚಾರಗಳು ಅಂತ ನಮ್ಮಲ್ಲಿ ವಿಚಾರಣೆ ಮಾಡ್ತಾರೆ. ಹೊಸ ಕಮಿಟಿ ಆಯ್ತಂತೆ, ಏನು ಇದು ಅಂತ ಹೇಳಿ. ಆವಾಗ ನಮಗೆ ಬೇರೆ ಅನ್ಯ ದಾರಿಯೇ ಇಲ್ಲ, ಇದನ್ನು ನಿಜವಾದ ವಿಚಾರವನ್ನು ನಿಮ್ಮ ಮುಖಾಂತರವೇ ಜನರಿಗೆ ಮುಟ್ಟಿಸುವಂತ ಕೆಲಸ ಮಾಡಬೇಕು ಎನ್ನುವ ಉದ್ದೇಶದಿಂದ ಈ ಪ್ರೆಸ್ ಕಾನ್ಫರೆನ್ಸ್ ಅನ್ನು ನಾವು ಕರೆದಿದ್ದೇವೆ. 20-6-2025 ಕಾನೂನು ಪ್ರಕಾರ ಎಲ್ಲರಿಗೂ ನೋಟಿಸ್ ಕೊಟ್ಟು ಮಾನ್ಯ ಶ್ರೀ ಜನಾರ್ದನ್ ಪಂಜರಿ ಅವರ ನೇತೃತ್ವದಲ್ಲಿ ಅವರ ಸಮ್ಮುಖದಲ್ಲಿ ಇಲೆಕ್ಷನ್ ಆಗ್ತದೆ, ಸೆಲೆಕ್ಷನ್ ಆಗ್ತದೆ. ಅದರಲ್ಲಿ ಹೊಸ ಕಮಿಟಿಯನ್ನು ಕಾನ್ಸ್ಟಿಟ್ಯೂಷನ್ ಮಾಡ್ತಾರೆ. 26 ನಮ್ಮ ಡೇಟ್ ಹೇಳಿದಕ್ಕೆ ರೀಸನ್ 26-25 ಹೊಸ ಕಮಿಟಿ ಸೆಲೆಕ್ಟ್ ಆಗ್ತದೆ. 21ನೇ ತಾರೀಕಿಗೆ ಅಡ್ಮಿಟೆಡ್ ನೀವೆಲ್ಲ ಒಂದು ಪ್ರೆಸ್ ಮೀಟ್ ಅಲ್ಲಿ ನಿಮ್ಮ ಮಾಧ್ಯಮದಲ್ಲಿ ಬರ್ತದೆ. ಇವರು ಕೇಸ್ ಹಾಕ್ತಾರೆ. HS ಸಾಯಿರಾಮ್ ಅವರು ಇನ್ನಿಬ್ಬರ ಜೊತೆ ಸೇರಿಕೊಂಡು ಕೇಸ್ ಹಾಕ್ತಾರೆ. ಅವರು 18/7/2025 ಆಲ್ಮೋಸ್ಟ್ 1 ತಿಂಗಳು ಕಳೆದ ನಂತರ ಮಾನ್ಯ ಯಾವುದೇ ರೀತಿಯಂತಹ ನನ್ನ ಮಿತ್ರ ಹೇಳಿದಕ್ಕೆ ಯಾವ ರೀತಿ ಆದೇಶ ಕೊಡಲಿಲ್ಲ. ನಮ್ಮ ಆರೋಗ್ಯದ ಪ್ರಕಾರ ಇದೊಂದು ದೇವಸ್ಥಾನಗಳ ಕೇಸ್ಗಳನ್ನು ಸಿವಿಲ್ ನ್ಯಾಯಾಲಯದಲ್ಲಿ ಮಾಡುವಂತ ಅವಕಾಶ ಇಲ್ಲ. ಕಾನೂನು ಪ್ರಕಾರ ಸೆಕ್ಷನ್ 92 ಪ್ರಕಾರ ಅದು ಒಂದು ಪಬ್ಲಿಕ್ ಇನ್ಸ್ಟಿಟ್ಯೂಷನ್ ಅಂತ ಡಿಸ್ಟ್ರಿಕ್ಟ್ ಕೋರ್ಟ್ ಮಾಡಬೇಕು ಅಂತ ಮಾಹಿತಿ ಇದೆ. ಅದಕ್ಕೆ ಹೇಳಬೇಕಾದ್ರೆ ಅಪ್ಲಿಕೇಶನ್ ಆಗಿದೆ. ಜ್ಯೂರಿಸ್ಡಿಕ್ಷನ್ ಆಫ್ ದ ಕೋರ್ಟ್ ಇಸ್ ದ ಓನ್ ಇಶ್ಯೂ, ನಥಿಂಗ್ ಎಲ್ಸ್. ಕೋರ್ಟಿಗೆ ಜ್ಯೂರಿಸ್ಡಿಕ್ಷನ್ ಉಂಟುತ್ತಾರೆ, ಮತ್ತೆ ಕಮಿಟಿ ಸರಿಯಲ್ಲ ಅಂತ ಹೇಳೋದು ಕೋರ್ಟ್ ವಿಮರ್ಶೆ ಮಾಡಬೇಕು. ಜ್ಯೂರಿಸ್ಡಿಕ್ಷನ್ ಡಿಸೈಡ್ ಮಾಡಿದ್ರೆ ಯಾವುದಕ್ಕೂ ವಿಮರ್ಶೆ ಮಾಡೋ ಅಧಿಕಾರ ಕೋರ್ಟಿಗೆ ಇಲ್ಲ. ಸೊ ಆ ಕಾರಣಕ್ಕೆ ನಾವು ಅಪ್ಲಿಕೇಶನ್ ಹಾಕ್ತೇವೆ. ಮಾನ್ಯ ನ್ಯಾಯಾಲಯ ತೆಕ್ಕೊಂಡು ಮಾನ್ಯ ನ್ಯಾಯಾಲಯ ಯಾವುದೇ ರೀತಿ ಜ್ಯೂರಿಸ್ಡಿಕ್ಷನ್ ಕೇಸ್ ಇಲ್ಲ, ವೆರಿ ಕಾನ್ಸ್ಟಿಟ್ಯೂಷನ್ ಬ್ಯಾಡ್ ರಿಜೆಕ್ಟ್ ಮಾಡಿ ಅದರ ಮೇಲೆ ನೋಡಿ ಎಪಿಲ್ ಹೋಗ್ತಾರೆ ಮಾನ್ಯ 2ನೇ ಜಿಲ್ಲಾ ನ್ಯಾಯಾಲಯಕ್ಕೆ 6/11/2011 ನನ್ನ ಮಿತ್ರರು ಹೇಳಿದಾಗ ಫೈಲಿಂಗ್ ಆಫ್ ದ ಕೋರ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಮೇಲ್ಮ ನ್ಯಾಯಾಲಯ ಜಿಲ್ಲಾ ನ್ಯಾಯಾಲಯರು ಏನ್ ಹೇಳಿದ್ರೆ ಜಿಲ್ಲಾ ನ್ಯಾಯಾಲಯ ಜ್ಯೂರಿಸ್ಡಿಕ್ಷನ್ ಇರುವುದಲ್ಲ, ಸಿವಿಲ್ ನ್ಯಾಯಾಲಯ ಜ್ಯೂರಿಸ್ಡಿಕ್ಷನ್ ಉಂಟು ಮಾತ್ರ ಡಿಸೈಡ್ ಮಾಡಿ. ಆದ್ರೆ ಆಗ ಡಿಸೈಡ್ ಮಾಡೋ ಸಂದರ್ಭದಲ್ಲಿ ಮಾನ್ಯ ನ್ಯಾಯಾಧೀಶರು ಹೇಳಿದ್ರೆ ನಾವು ಒಂದು ಲೈನ್ ಹೋಗಿ ಹೇಳ್ತೇವೆ, 2 ಲೈನ್ ತಾವು ಆ ಜಡ್ಜ್ಮೆಂಟ್ ಅನ್ನು ನೋಡಬೇಕಾಗ್ತದೆ. ಹೊಸದಾದ ಕಮಿಟಿ ಇಟ್ಸ್ ಲಾಂಗ್ ಕಮಿಟಿ ಮೊದಲು ಮಾಡಿದಂತಹ ಯಾವ ರೀತಿಯಲ್ಲಿ ಮಾನವತೆ ಯೋಗ್ಯವಾದ ಸೂಟ್ ಅನ್ನೋದು ಹೇಳಿದರು. ಆದರೂ ಸಹ ಆ ವಿಷಯವನ್ನು ಆ ನ್ಯಾಯಾಲಯ ಪುನರ್ವಿಮರ್ಶೆ ಮಾಡಿ ಪುನರ್ನಿರ್ಮಿಸಲಿ, ಪುನರಾಗಿ
ರೀಕನ್ಸಿಡರೇಷನ್ ಮಾಡಿ ಅಂತ ಹೇಳ್ಬಿಟ್ಟು ಮಾತ್ರ ಮ್ಯಾಟರ್ ರಿಮಾಂಡ್ ಮಾಡಿ ಅಂದ್ರೆ ಹೇಳ್ತಾರೆ ದಿ above indicates paper publication was given in respect to holding of election of the Gopinath Kshetra Managing Committee and one H.S. Jayaraj was elected as a president and others were elected secretary, treasurer and members. Above indicates that new committee was formed to hold an election. Not of the plaintiff was not relief was only for the election. So ಮಾನ್ಯ ನ್ಯಾಯಾಧೀಶರು ಇವರಿಗೆ ಫೇವರ್ ಆದಂತ ಆದೇಶ ಕೊಡ್ತಾರೆ ಅಂತ ಹೇಳುವ ಸಂದರ್ಭವೂ ಸಹ ಕ್ಲಿಯರ್ ಆಗಿ ಹೇಳಿದ್ದಾರೆ. ಹೊಸ ಕಮಿಟಿ ಕಾನ್ಸ್ಟಿಟ್ಯೂಷನ್ ಆಗಿದೆ, ಹೊಸ ಕಮಿಟಿ ಆಲ್ರೆಡಿ ಮ್ಯಾನೇಜ್ಮೆಂಟ್ ತಗೊಂಡಿದ್ದಾರೆ, ಹೊಸ ಕಮಿಟಿಗೆ ಮ್ಯಾನೇಜ್ಮೆಂಟ್ ಇದ್ದಾರೆ. ಅದನ್ನು ನೀವು ಪ್ರಶ್ನೆ ಮಾಡೋದು ಸಹ ನೀವು ಗೊತ್ತಾಗ್ತದೆ ಹೇಳಿ. ಅದು ಅಲ್ಲ ನಮ್ದು ಕೊನೆಗೆ ಪಾಯಿಂಟ್ ಔಟ್ ಮಾಡ್ತಾರೆ. ಕೋರ್ಟ್ ಹ್ಯಾಸ್ ಕಮ್ ಡೌನ್ ಹೆವಿಲಿ ಅಗೇನ್ಸ್ಟ್ ದ ಪ್ರಿಂಟ್. At this stage, there are 30 letters. At this stage, by looking at the pleadings and the briefs offered in the brain, it is needless to mention, it is open to the plaintiff withdraw suit and make complaint suit if they so advise. ಈಗ ಹಾಕಿರುವಂತಹ ಕೇಸ್ ಈ ಸ್ಟೇಜ್ ಅಲ್ಲಿ ಯಾವುದೇ ರೀತಿಯಲ್ಲಿ ಮಾಡಕ್ಕೆ ಯೋಗ್ಯವಂತ ಕೇಸ್ ಅಲ್ಲ. ನಿಮಗೆ ರಿಯಲಿ ಫೈಟ್ ಇಂಟ್ರೆಸ್ಟ್ ಇದ್ರೆ ಹೊಸದಾದಂತ ಕರೆಕ್ಟ್ ಆದ ಕೇಸ್ ಹಾಕಿದ್ದೇವೆ. ಇದು ಯಾವ ರೀತಿ ಅವಲೋಕನವೂ ನಮಗೆ ಗೊತ್ತಿಲ್ಲ. ಈಗ ಸೆಕ್ಷನ್ 92 ಪ್ರಕಾರ ಮಾನ್ಯ ಡಿಸ್ಟ್ರಿಕ್ಟ್ ಕೋರ್ಟ್ಗೆ ಅಧಿಕಾರ ಬರ್ತಾವ ಅಥವಾ ಸಿವಿಲ್ ಅಧಿಕಾರ ಬರ್ತಾವ ಅಂತ ಹೇಳ್ಕೊಂಡು ನೋಡಿ ಡಿಸ್ಟ್ರಿಕ್ಟ್ ಕೋರ್ಟ್ ಡಿಸೈಡ್ ಮಾಡಿದ್ರೆ ಅದು ಸರಿಯಾದ ತಪ್ಪಂತ ನಾವು ವಿಮರ್ಶೆ ಮಾಡ್ತೀವಿ. ನಮಗೆ ಬೇಕಾದ ಫಾಲೋ ನಾವು ಎಡಿಟ್ ಮಾಡ್ತೀವಿ. ಹೈಕೋರ್ಟ್ ಅಂತ ನಾವು ಡಿಸೈಡ್ ಮಾಡ್ತೀವಿ. ಆದ್ರೆ ಅವ್ರು ಹೇಳಿದಾಗೆ ನಾವು ವಿಜಯ ಜಯ ಸಾಧಿಸಿದ್ದೇವೆ, ಕಮಿಟಿ ಕಾನ್ಸ್ಟಿಟ್ಯೂಷನ್ ಆಗಿದೆ, ಆ ಕಮಿಟಿ ಮ್ಯಾನೇಜ್ಮೆಂಟ್ ತಯಾರಿತ್ತು, ಅದು ಯಾವ ಮಾನ್ಯ ಇವತ್ತು ಮಾನ್ಯತೆ ಕೊಟ್ಟಿಲ್ಲ. ವಾದ ಮಾಡ್ರಿ ಅವರ ಅಗೇನ್ಸ್ಟ್ ಮಾನ್ಯತೆ ವಿದ್ಯಾಭ್ಯಾಸ ಹೇಳಿದೆ. ಇವಾಗ ಪ್ರೆಸ್ ಮೀಟ್ ಅಲ್ಲಿ ನಿನ್ನೆ ಅವರು ಏನು ಹೇಳಿದ್ದಾರೆ ಅದು ನನ್ನ ಪ್ರಕಾರ ಮಾನ್ಯ ನ್ಯಾಯಾಲಯದ ಆದೇಶ ವಿರುದ್ಧವಾಗಿ ಮಾತಾಡಿದ್ದಾರೆ. ವಿದೌಟ್ ಅಪ್ರಿಷಿಯೇಟಿಂಗ್ ಜಡ್ಜ್ಮೆಂಟ್ ಆಫ್ ದ ಕೋರ್ಟ್ ಸಚ್ ಸ್ಟೇಟ್ಮೆಂಟ್ ಇಸ್ ಗಿವನ್ ವಿಚ್ ಅಕಾರ್ಡಿಂಗ್ ಟು ದಿಸ್ ಕೋರ್ಟ್. ಥ್ಯಾಂಕ್ ಯು. 4 ಜನ ಇವತ್ತು ಆಡಳಿತ ಸಮಿತಿ ಸದಸ್ಯರು ಇವತ್ತು ಬರಲಿಲ್ಲ. ಯಾಕೆ ಅಂತ ನಮ್ಮ ಕಾರ್ಯದರ್ಶಿಗಳು ಮಾಧವ ಸುವರ್ಣರವರು ಅವರ ಅನಾರೋಗ್ಯದ ನಿಮಿತ್ತ ಅವತ್ತು ಅವ್ರು ಇವತ್ತು ಬರಲಿಲ್ಲ. ಅವ್ರು ನಿನ್ನೆ ಕೂಡ ಇದ್ರು, ನಮ್ಮೊಟ್ಟಿಗೆ ಇದ್ರು, ನಾವು ಇದ್ರ ಬಗ್ಗೆ ಡಿಸ್ಕಷನ್ ಎಲ್ಲ ಮಾಡಿದ್ದೇವೆ. ಅವರ ಅನಾರೋಗ್ಯದ ಕಾರಣ ಇವತ್ತು ಅವರು ಬರ್ಲಿಕ್ಕೆ ಆಗ್ಲಿಲ್ಲ. ಹಾಗೆ ಉರ್ಮಿಳಾ ರಮೇಶ್ ಅವರು ಈಗ ಇನ್ನೊಂದು ಹೊಸದ್ದು ಕಮಿಟಿ ಇಲ್ಲೀಗಲ್ ಆಗಿ ಮಾಡಿದ್ದಾರೆ ಅಂತ ಅವ್ರು ಮಾಡಿದ್ದಾರೆ. ಆ ಕಮಿಟಿಯಲ್ಲೂ ಕೂಡ ಅವರು ಗುರುಸ್ಕೊಂಡಿದ್ದಾರೆ. ಆದ್ರೆ ಅವರು ನಿನ್ನೆ ಪ್ರೆಸ್ ಕಾನ್ಫರೆನ್ಸ್ಗೆ ಹೋಗ್ಲಿಲ್ಲ, ಇವತ್ತು ಇಲ್ಲಿಗೂ ಕೂಡ ಅವರು ಬರಲಿಲ್ಲ. ಇನ್ನೊಬ್ರು ನಮ್ಮ ಸಂತೋಷ್ ಪೂಜಾರಿ ಅವರು, ಮಾನ್ಯ ಶ್ರೀಮಾನ್ ಬಿ ಜನಾರ್ದನ್ ಪೂಜಾರಿ ಅವರ ಪುತ್ರ, ಅವರು ಡೆಲ್ಲಿಯಲ್ಲಿ ಇರುವಂತದ್ದು. ಇವತ್ತು ಅರ್ಜೆಂಟ್ ಆಗಿ ನಾವು ಈ ಪ್ರೆಸ್ ಕಾನ್ಫರೆನ್ಸ್ ಅನ್ನು ಕರೆದ್ರಿಂದ ಅವರಿಗೆ ಬರ್ಲಿಕ್ಕೆ ಆಗ್ಲಿಲ್ಲ. ಮತ್ತೊಬ್ರು ಟ್ರಸ್ಟಿ ನಿನ್ನೆ ಅದರಲ್ಲಿ ಕೂತ್ಕೊಂಡಿದ್ರು ಜಗದೀಪ್ ಸುವರ್ಣ, ಅವರು ಕೂಡ ಇವತ್ತು ಇಲ್ಲಿಗೆ ಬರಲಿಲ್ಲ. ಬಹುಶಃ ನಾವು ನಮ್ಮ ವಕೀಲರ ಹತ್ರ ಮಾತನಾಡಿದ್ದೇವೆ. ಈ ಟ್ರಸ್ಟಿ ಕಮಿಟಿಯಲ್ಲಿ ಇದ್ದು ಕೂಡ ಅವರು ನಿನ್ನೆ ಅಂತ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಜನರ ದಾರಿ ತಪ್ಪಿಸುವಂತ ಕೆಲಸವನ್ನು ಮಾಡಿದ್ರಿಂದ ಅವರ ಮೇಲೆ ಅವರಿಗೆ ಈಗಾಗಲೇ ನಾವು ನೋಟಿಸ್ ಕೊಡಬೇಕನ್ನೋದನ್ನು ಕೂಡ ನಾವು ತೀರ್ಮಾನ ಮಾಡಿದ್ದೇವೆ. ನೋಡಿ, ಯಾವುದೇ ಒಂದು ಸಮಸ್ಯೆಗಳು ಬಂದಾಗ ಅದನ್ನು ಎಂಡೋಮೆಂಟ್ಗೆ ಕಂಪ್ಲೇಂಟ್ ಅಂತ ಹೋಗುತ್ತೆ. ಆ ಸಮಯದಲ್ಲಿ ಜಿಲ್ಲಾಧಿಕಾರಿಯವರು ಒಂದು ಡೈರೆಕ್ಷನ್ ಕೊಡ್ತಾರೆ, ಹೊಸ ಕಮಿಟಿ ಯಾರು ಇಲ್ಲಿ ಆ ಸಮಯದಲ್ಲಿ ಇಲ್ಲಿ ಆಗಿರುವಂತಹ ಅಭಿವೃದ್ಧಿ ಕೆಲಸ ಇದನ್ನು ಎಲ್ಲ ಗಮನಿಸಿ ಅವರು ಯಾವುದು ಸಮಿತಿ ಆ ಸಮಯದಲ್ಲಿತ್ತು ಅದಕ್ಕೆ ಅನುಮೋದನೆ ನೀಡಿ ಅದನ್ನು ಕಂಟಿನ್ಯೂ ಮಾಡ್ತಾರೆ. ನಂತರ ನಾನು ಅದೇ ಸಮಿತಿ ಅವತ್ತಿದ್ದವರೇ ಎಲ್ಲರೂ ಇವತ್ತಿದ್ದಾರೆ ಅಂತ ಕೇಳಿದ್ರೆ ಇಲ್ಲ, ಕೆಲವರು ಅವರು ದೇವದಿನರಾಗಿದ್ದಾರೆ. ಅದನ್ನು ಬದಲಾವಣೆಗಳು ಕೂಡ ಆ ಸಮಿತಿ ನಮ್ಮ ಕ್ಷೇತ್ರದ ಭಕ್ತಾದಿಗಳ ಎಲ್ಲ ಅಭಿಪ್ರಾಯಗಳನ್ನು ತೆಗೆದುಕೊಂಡು ಕೆಲವರನ್ನು ಹೊಸಬರನ್ನು, ಈಗ ನಾನು ಕೂಡ ಶ್ರೀ ಕ್ಷೇತ್ರ ಟ್ರಸ್ಟಿಯಾಗಿ ಆಯ್ಕೆಯಾಗಿರುವಂತದ್ದು 1992. ಹಾಗೆ ಒಂದು ಕಾಲಕ್ಕೆ ಅನುಗುಣವಾಗಿ 3-4 ಜನ ಬದಲಾವಣೆಗಳು ಕೂಡ ಆಗಿರುವುದು. ಇಲ್ಲ ನೋಡಿ, ಖಂಡಿತವಾಗೂ ಕಾನೂನಿನಲ್ಲಿ ಈಗ ನಮ್ಮ ವಕೀಲರು ಕೂಡ ಇದ್ದಾರೆ, ನಾನು ಕೂಡ ವಕೀಲನೇ, ಆದ್ರಿಂದ ನಾನು ಈ ಬಗ್ಗೆ ನಿಮ್ಗೆ ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಡ್ಬೋದು. ಯಾಕೆಂತ ಹೇಳಿದ್ರೆ ಈಗ ಅವರಿಗೆ ಇದರ ಪ್ರಕಾರ ಅಖಿಲ ಭಾರತ ಬಿಲ್ಲವರ ಯೂನಿಯನ್ ಓನ್ಲಿ ಇನ್ ಎಕ್ಸಿಸ್ಟೆನ್ಸ್ ಅಂತ ಕೋರ್ಟ್ ನಿಂದ ತೀರ್ಪು ಬಂತು ಅಂತ ತಿಳ್ಕೊಳ್ಳಿ, ಬಂತು ಅಂತ ಆಯ್ತು. ಅದರ ನಂತರ ಅದರದ್ದು ಕಾಲಾವಧಿ ಏನಿರುತ್ತೆ ಅಂತ ಹೇಳಿದ್ರೆ ಪ್ರತಿ ವರ್ಷದಲ್ಲಿ ಕೂಡ ಅದರ ಜನರಲ್ ಬಾಡಿ ಮೀಟಿಂಗ್ ಮಾಡಬೇಕು. ಇವರು ಮೆಂಬರ್ಶಿಪ್ ಗಳಲ್ಲಿ ಯಾವ್ದ್ರಲ್ಲಿ ಆ ಬೈಲಾದಲ್ಲಿ ಏನಿರುತ್ತೆ ಅದರ ಪ್ರಕಾರ ಮೆಂಬರ್ಶಿಪ್ ಗಳನ್ನು ಕೊಡಬೇಕು. ಇವರು ಪ್ರಪ್ರಥಮವಾಗಿ ಇಲ್ಲಿಗಲ್ ಆಗಿ ಯಾವುದೇ ಮೆಂಬರ್ಶಿಪ್ ಗಳನ್ನು ಯಾರಿಗೂ ಕೂಡ ಕೊಡುವುದಿಲ್ಲ. ಇವರು ಕೇವಲ ಅವರ ಕುಟುಂಬದವರಿಗೆ ಮತ್ತೆ ಅವರಿಗೆ ಬೇಕಾದವರಿಗೆ ಮಾತ್ರ ಮೆಂಬರ್ಶಿಪ್ ಅನ್ನು ಕೊಡುವಂಥದ್ದು. ಇದರ ವಿರುದ್ಧ ಬಹಳಷ್ಟು ಹೋರಾಟಗಳು ಆಗಿದೆ. ಈ ಯಾರು ಹೋರಾಟಗಳನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ ನಿನ್ನೆ ನಿಮ್ಮ ಎದುರಲ್ಲಿ ಪ್ರೆಸ್ನಲ್ಲಿ ಕೂತು ಮಾತಾಡಿದಾರಲ್ಲ,
ಈಗ ಅವರ ವಿರುದ್ಧ ಅಖಿಲ ಭಾರತ ವಿರುದ್ಧ ಕೇಸ್ ಮಾಡಿದವರಲ್ಲಿ ಯಾರಿದ್ರು ಅಂತ ಗೋಕರ್ಣನಾಥ ಸಮಿತಿ ಸಾಯಿರಾಮ್ ಅವರು ಇದ್ದದ್ದು ಒಂದು. ಇನ್ನೊಂದು ಅಖಿಲ ಭಾರತ ಬಿಲ್ಲವರ ಯೂನಿಯನ್ ಅವರು ಮತ್ತೆ ಸಾಯಿರಾಮ್ ಅವರು ಒಟ್ಟಾಗಿ ಭಾವ ಒಟ್ಟಾಗಿದ್ದಾರೆ ಅಂತ ಅವರ ವಿರುದ್ಧ ಕೇಸ್ ಮಾಡಿದವರು ರವಿಶಂಕರ್ ಮಿಜಾರ್. ಅದರ ನಂತರ ಈಗ ಮೊನ್ನೆ ಯಾವಾಗ ಇವರನ್ನ ಈ ಆಡಳಿತ ಸಮಿತಿಯಿಂದ ಸ್ವಲ್ಪ ಸ್ಥಾನ ಆ ಕಡೆ ಈ ಕಡೆ ಆಯ್ತು ಅಥವಾ ಒಂದೆರಡು ಜನ ಡ್ರಾಪ್ ಮಾಡಿದಾಗ ಇವರು ಹೋಗಿ ಅವರೊಟ್ಟಿಗೆ ಸೇರ್ಕೊಳ್ಳುವಂಥದ್ದು. ಸೇರ್ಕೊಂಡು ನಾವು ನಮ್ಮನ್ನೀಗ ಅಖಿಲ ಭಾರತದವರು ಕಳಿಸಿಕೊಟ್ಟಿದ್ದಾರೆ ಎತ್ತರದಲ್ಲಿರುವ ಸಂಸ್ಥೆ ಅನ್ನುವಂಥದ್ದು. ನಾವು ಎತ್ತರದಲ್ಲಿರುವ ಸಂಸ್ಥೆ ಅಂತಾನೆ ಹೇಳ್ತೇವೆ, ಯಾಕಂದ್ರೆ ನಮ್ಮ ಬಿಲ್ಲವ ಸಮಾಜದ ಸಂಸ್ಥೆ ಇದು. ನಮ್ಮ ಸಮಾಜದ್ದು ಒಂದು ಈ ನಾನು ಹೇಳಿದೆ, ಬಿಲ್ಲವ ಸಮಾಜದಲ್ಲಿ ಹುಟ್ಟಿದ ಒಂದು ಮಗುವಿಗೂ ಕೂಡ ಇದು ಹಕ್ಕು ಇದೆ. ಇದು ಯಾರ್ದು ನನ್ನಪ್ಪಂದು ಸ್ವಂತ ಇದು ಕೂಡ ಅಲ್ಲ, ಆದ್ರೆ ಇನ್ನೊಬ್ಬರದು ಕೂಡ ಅಲ್ಲ. ಇದು ಒಂದು ಸಮಾಜಕ್ಕೆ ಸೇರಿರುವಂತದ್ದು. ಇದರ ಬಗ್ಗೆ ನಾವು ಏನು ನಾರಾಯಣ ಗುರು ಎಜುಕೇಶನ್ ಟ್ರಸ್ಟ್ ಅಂತ ಮಾಡಿದ್ದಾರೆ, ಅದರ ಹೆಸರು ಇವತ್ತು ಕೂಡ ಗೋಕರ್ಣನಾಥ ದೇವರು ಅಂತಾನೆ ಇದೆ. RTC ಬದಲಾವಣೆಗೆ ನಾವು ಅವಕಾಶ ಕೊಡ್ಲಿಲ್ಲ, ಅದಕ್ಕೆ ಅಬ್ಜೆಕ್ಷನ್ ಎಲ್ಲ ಹಾಕಿ ನಿಲ್ಸಿದ್ದೇವೆ. ಆದ್ರೆ ಪೊಸಿಷನ್ ಅವ್ರ ಹತ್ರ ಇದೆ, ಈಗಲೂ ಇದೆ, ಇಲ್ಲ ಅಂತಲ್ಲ. ಅದೇ ಅಲ್ಲಿ ಒಂದು ಎಜುಕೇಶನ್ ಇನ್ಸ್ಟಿಟ್ಯೂಟ್ ನಡೀತಾ ಇದೆ. ಅಲ್ಲಿ ಬಡ ಮಕ್ಕಳಿಗೆ ಈಗ ಅಲ್ಲಿ ಓದ್ತಿರುವಂತ ಮಕ್ಕಳಿಗೆ ಶ್ರೀ ಕ್ಷೇತ್ರದಿಂದ ಮಧ್ಯಾಹ್ನದ ಅನ್ನ ಪ್ರಸಾದವನ್ನು ನಾವು ಇಲ್ಲಿ ಕೊಡ್ತಾ ಇದ್ದೇವೆ. ಬಡ ಮಕ್ಕಳು ಅಲ್ಲಿಗೆ ಬರ್ತಾ ಇದ್ದಾರೆ. ಆ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗಬಾರ್ದು ಎನ್ನುವ ಉದ್ದೇಶದಿಂದ ನಾವು ಅದನ್ನು ಹಾಗೆ ಬಿಟ್ಟಿದ್ದೇವೆ ಅಂತ ಹೇಳಿದ್ರೆ ಅದು ನಮ್ಮ ಸಮಾಜದ ಈಗಲೂ ಕೂಡ ಹೆಸರು ಸಮಾಜದ ಇದರಲ್ಲೇ ಇದೆ. ಗೋಕರ್ಣನಾಥ ದೇವರು ಎನ್ನುವಂತ ಹೆಸರಿನಲ್ಲೇ ಅದರ RTC ಇರುವಂತದ್ದು. ಆದ್ರೆ ಅದರ ಏನು ವಾರಿಸುದಾರ ಇದು ಓನರ್ಶಿಪ್ ಅಲ್ಲ, ವಾರಿಸುದಾರರು ಅಂತ ಮಾತ್ರ ಅವರು ಇದ್ದಾರೆ. ಆದ್ರೆ ಇದನ್ನು ಕೂಡ ನಾವೀಗ ಹೊಸ ಕಮಿಟಿ ಮ್ಯಾನೇಜ್ಮೆಂಟ್ ಬದಲಾವಣೆ ಆಯ್ತು. ಮೊದಲು ಈ ಕಮಿಟಿಯಲ್ಲೂ ಕೂಡ ಅಧ್ಯಕ್ಷರಾಗಿದ್ದವರು ಯಾರು ಅಂತ ಕೇಳಿದ್ರೆ HS ಸಾಯಿರಾಮ್ ಅವರು. HS ಸಾಯಿರಾಮ್ ಅವರು ಮತ್ತೆ ಅಖಿಲ ಭಾರತದ ನವೀನ್ ಚಂದ್ರ ಸುವರ್ಣ ಅವರಿಗೆ ಏನು ಸಂಬಂಧ ಅಂತ ಕೇಳಿದ್ರೆ ನವೀನ್ ಚಂದ್ರ ಸುವರ್ಣ ಅವರ ತಂಗಿ ನಮ್ಮ ಸಾಯಿರಾಮ್ ಅವರ ಪತ್ನಿ. ಈ ಇದರಿಂದ ಸ್ವಲ್ಪ ಅಲ್ಲಿಂದ ಅಲ್ಲಿಗೆ ಏನೋ ಸರಿ ಆಗ್ಬಹುದು, ಮುಂದೆ ಒಂದು ದಿವಸ ಒಳ್ಳೆ ದಿವಸ ಬರ್ಬಹುದು, ಇದು ಮತ್ತೆ ಸಮಾಜಕ್ಕೆ ಸಿಗ್ಬಹುದು ಅನ್ನೋದ್ರಿಂದ ನಾವು ಸ್ವಲ್ಪ ಕಾದು ಕೂತ್ಕೊಂಡು ಈಗ ಹೊಸ ಸಮಿತಿ ಬಂದಿದೆ. ಇದರ ಬಗ್ಗೆ ನಾವು ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ಳಿಕ್ಕಿದ್ದೇವೆ. ಈ ಒಂದು ನೋಡಿ, ಬಿಲ್ಲವರ ಯೂನಿಯನ್ ಹೆಸರು ಅಖಿಲ ಭಾರತ ಬಿಲ್ಲವರ ಯೂನಿಯನ್ ಅಂತ ಮಾಡಿದ್ರು. ಅದರ ಒಟ್ಟಿಗೆ ಇವರು ಒಂದು ಫೋರ್ಜ್ಡ್ ಡಾಕ್ಯುಮೆಂಟ್ ಅನ್ನು ಕ್ರಿಯೇಟ್ ಮಾಡಿ ಇವರು ಗೋಕರ್ಣ ನಾರಾಯಣಗುರು ಎಜುಕೇಶನ್ ನಾರಾಯಣಗುರು ವಿದ್ಯಾಸಂಸ್ಥೆಗಳು ಎಲ್ಲದೂ ಕೂಡ ಗೋಕರ್ಣನಾಥ ಕ್ಷೇತ್ರಕ್ಕೆ ಸೇರಿರುವಂತದ್ದು. ಅದು ಸಮಾಜದ ಆಸ್ತಿ. ಅದನ್ನು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅದು ಅಟ್ಲೀಸ್ಟ್ ಅಖಿಲ ಭಾರತ ಬಿಲ್ಲವರ ಯೂನಿಯನ್ ಸಂಸ್ಥೆ ಅಂತ ಇರ್ಬೇಕಿತ್ತು. ಆದ್ರೆ ಅದನ್ನ ಅವರು ನಾರಾಯಣಗುರು ಎಜುಕೇಶನ್ ಟ್ರಸ್ಟ್ ಅಂತ ಒಂದು ಮಾಡ್ತಾರೆ. ಆ ಟ್ರಸ್ಟ್ ಒಂದು ಖಾಸಗಿ ಟ್ರಸ್ಟ್. ಆ ಟ್ರಸ್ಟ್ ನಲ್ಲಿ ಯಾರು ಟ್ರಸ್ಟೀಸ್ ಅಂತ ಕೇಳಿದ್ರೆ ದಾಮೋದರ ಸುವರ್ಣರಾಗಿದ್ರು, ಅವರ ಮಕ್ಕಳಾಗಿದ್ರು, ಅವರ ಕುಟುಂಬದ ಬೇರೆ ಸದಸ್ಯರಾಗಿದ್ರು. ಅದು ಸಾರ್ವಜನಿಕ ಇದ್ದದ್ದನ್ನು ಅದು ಒಂದು ಕುಟುಂಬದ ಖಾಸಗಿ ಟ್ರಸ್ಟ್ ಮಾಡಿದ್ದನ್ನು ನಾವು ವಿರೋಧ ಮಾಡಿರುವಂತದ್ದು. ಈಗ ಅಖಿಲ ಭಾರತ ಬಿಲ್ಲವ ಯೂನಿಯನ್ ಅಂಡರಲ್ಲಿ ಸರ್ಕಾರದಿಂದ 50 ಸೆಂಟ್ ಜಾಗ ತಗೊಂಡು ಒಂದು ಹಾಸ್ಟೆಲ್ ಮಾಡಿದ್ದಾರೆ ಬಿಲ್ಲವರಿಗೆ ಅಂತ ಹೇಳಿ. ಅದು ಏನಾಗಿದೆ ಸರ್? ಅದು ದೇವಸ್ಥಾನಕ್ಕೆ ಸಂಬಂಧಪಟ್ಟ ಆಸ್ತಿ ಅಲ್ವಾ? ನೋಡಿ, ಅದು ದೇವಸ್ಥಾನಕ್ಕೆ ಸಂಬಂಧಪಟ್ಟ ಆಸ್ತಿ ಅಂತ ನಾನು ಹೇಳುದಿಲ್ಲ. ನೀವು ಈ ಪ್ರಶ್ನೆಯನ್ನು ಅವರಿಗೆ ಕೇಳಿದ್ರೆ ಬಹಳ ಉತ್ತಮ. ಯಾಕೆಂತ ಹೇಳಿದ್ರೆ ಅವರು ಪ್ರತಿ ಸಲ ಹೇಳುದು ಇದು ನಾವು ಗುದ್ದೋಳಿ ನಮ್ಮ ಸಂಸ್ಥೆ ಅಧೀನ ಸಂಸ್ಥೆ ಇಲ್ಲಿಗೆ ಬಂದ ನಮ್ಮ ಸಮಾಜ ಬಾಂಧವರಿಗೆ ಅಲ್ಲ, ಇದು ನೀವು ಸಮೇತ ಆ ಪ್ರೆಸ್ ಮೀಟ್ ಅಲ್ಲಿ ನೀವು ಕೂಡ ಇದ್ರಿ. ಆ ಸಂದರ್ಭ ಪ್ರೆಸ್ ಮೀಟ್ ಆ ಕಾರ್ಯಕ್ರಮದಲ್ಲಿ ನೀವು ಕೂಡ ಭಾಗವಹಿಸಿದ್ದೀರಿ. ಆಸ್ಟ್ರೇಲಿಯಾ ಯುರೋಪಿಯನ್ಗೆ ಸಂಬಂಧಪಟ್ಟಂತೆ, ಅದಕ್ಕೆ ಗುದ್ದಲಿ ಗುಡಿಗೆ ಸಂಬಂಧಪಟ್ಟಂತೆ, ಅದಕ್ಕೆ BK ಹರಿಪ್ರಸಾದ್ ಮತ್ತು ಆ ಸಂದರ್ಭ ಬಿಜೆಪಿ ಸರ್ಕಾರ ಇದ್ದಾಗ ಕೂಡ ಅದು ಕಟ್ಟಡ ನಿರ್ಮಾಣ ಆಗಿರುವಂತದ್ದು. ಸೊ ಅದು ಗೋಕರ್ಣನಾಥೇಶ್ವರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅಥವಾ ಅಖಿಲ ಭಾರತ ಬಿಲ್ಲವ ಯೂನಿಯನ್ಗೆ ಸಂಬಂಧಪಟ್ಟಂತ ಆಸ್ತಿ ಅಲ್ವಾ? ನೋಡಿ, ನೀವು ಕೇಳಿದ್ದು ಸರಿ ಇದೆ. ನಾನು ಕೂಡ ಆ ಹಾಸ್ಟೆಲ್ನ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಗಿಯಾಗಿದ್ದು ನಿಜ. ಏನಂತ ಹೇಳಿದ್ರೆ, ಒಂದು ಬಿಲ್ಲವ ಸಮಾಜಕ್ಕೆ ಸೇರಿದ್ದು ಒಂದು ಅಖಿಲ ಭಾರತ ಬಿಲ್ಲವರ ಯೂನಿಯನ್ ಒಂದು ಹಾಸ್ಟೆಲ್ ನಿರ್ಮಾಣಕ್ಕಾಗಿ ಸರ್ಕಾರದಿಂದ ಜಾಗಕ್ಕೆ ಅವರು ಅರ್ಜಿ ಹಾಕ್ತಾರೆ. ಸರ್ಕಾರ ಅವಾಗ 50 ಸೆಂಟಿನ ಜಾಗವನ್ನು ಅಲ್ಲಿಗೆ ಕೊಡ್ತಾರೆ. ಕೊಟ್ಟಿದ ನಂತರ ಸರ್ಕಾರದ ನಮ್ಮ ರಾಜಕೀಯ ವ್ಯಕ್ತಿಗಳು ಅದಕ್ಕೆ ಅವರ ಅನುದಾನದ ಮುಖಾಂತರ ಹಾಸ್ಟೆಲ್ ಕಟ್ಟಡ ಆಗುತ್ತೆ, ಅದು ಉದ್ಘಾಟನೆಗೊಳ್ಳುತ್ತೆ. ಖಂಡಿತವಾಗ್ಲೂ ಬಹಳ ಸಂತೋಷ. ನಮ್ಮ ಬಿಲ್ಲವ ಸಮಾಜ ಕೂಡ ಹಿಂದುಳಿದ ವರ್ಗಕ್ಕೆ ಸೇರಿದಂತವರು, ಬಹಳಷ್ಟು ಆರ್ಥಿಕವಾಗಿ ಹಿಂದುಳಿದವರು ನಮ್ಮಲ್ಲೂ ಕೂಡ ಇದ್ದಾರೆ. ಅವರಿಗೆ ಹಾಸ್ಟೆಲ್ನ ಕೊರತೆಗಳು, ನಾವು ಓದ್ಲಿಕ್ಕೆ ಹಳ್ಳಿಯಲ್ಲಿದ್ದವರು ಇಲ್ಲಿ ಬಂದ್ರೆ ಹಾಸ್ಟೆಲ್ನ ಕೊರತೆ ಇದೆ. ಇಂತಹ ಒಂದು ಅವರು ಕೂಡ ಮಾಡಿದ್ದು, ಅದಕ್ಕೆ ನಾನು ಅವರನ್ನು ಅಭಿನಂದನೆ ಕೂಡ ಅವತ್ತೇ ಕೂಡ ಮಾಡಿದ್ದೆ. ಅವರು ಆ ಹಾಸ್ಟೆಲ್ ಅನ್ನು ಕಟ್ಟಿದ್ರು ಮಾಡಿದ್ರು.
ಅದ್ರ ನಂತರ ಈಗ ಏನಾಗ್ತಿದೆ ಅಂತ ನೀವು ಪತ್ರಕರ್ತ ಮಿತ್ರರು ಎಲ್ಲರೂ ಇದ್ದೀರಿ, ತಾವು ಕೂಡ ನಿಮ್ಮ ಪತ್ರಗೋಷ್ಠಿಯಲ್ಲಿ ಕರೆದವರು ಕೇಳಿದ್ದಾರೆ ವ್ಯವಸ್ಥೆಗಳು ಏನಲ್ಲಿ ಹಾಸ್ಟೆಲ್ ಇದೆಯಾ ಇಲ್ಲ ಅಂತ ತಾವು ನೋಡಿದ್ರೆ ಗೊತ್ತಾಗುತ್ತೆ. ಅದು ದೇವಸ್ಥಾನಕ್ಕೆ ಮತ್ತೆ ಅದಕ್ಕೆ ಸಂಬಂಧ ಇಲ್ಲ. ಯಾವುದು ಹಾಸ್ಟೆಲ್ ಕಟ್ಟಡ ಅಂತ ಏನು ಹೇಳ್ತೇವೆ ಅದು ಅಖಿಲ ಭಾರತ ಬಿಲ್ಲವರ ಯೂನಿಯನ್ ಅವರು ಮುತುವರ್ಜಿ ವಹಿಸಿ ಮಾಡಿಕೊಂಡಿರುವಂತದ್ದು. ಆದ್ರೆ ಇವತ್ತು ಸಾರ್ವಜನಿಕರಿಗೆ ಅದು ಸಿಗ್ತಾ ಇದೆಯಾ ಇಲ್ಲ ಅಂತ ನಮಗೆ ಮಾಹಿತಿ ಇಲ್ಲ, ತಾವು ತಿಳ್ಕೊಳ್ಬೇಕು. ಸರ್, ಈಗ ದೇವಸ್ಥಾನಕ್ಕೆ ಮತ್ತು ಆ ಹಾಸ್ಟೆಲ್ಗೆ ಸಂಬಂಧ ಇಲ್ಲ, ಯಾಕಂದ್ರೆ ಅದು ಅಖಿಲ ಭಾರತ ಬಿಲ್ಲವ ಯೂನಿಯನ್ ಅಧೀನದಲ್ಲಿ ಇದೆ ಅಂತ ನೀವು ಹೋಗ್ತೀರಿ. ಹಾಗಂತ ಹೇಳಿದ್ರೆ ಅಖಿಲ ಭಾರತ ಬಿಲ್ಲವ ಯೂನಿಯನ್ ಮತ್ತು ಗೋಕರ್ಣ ಕ್ಷೇತ್ರಕ್ಕೆ ಸಂಬಂಧ ಇಲ್ವಾ? ನೋಡಿ, ಈ ಅಖಿಲ ಭಾರತ ಯೂನಿಯನ್ ಮತ್ತೆ ಅಖಿಲ ಭಾರತ ಬಿಲ್ಲವರ ಯೂನಿಯನ್ 35 ಇವತ್ತು ಸುಮಾರು 35 ವರ್ಷಗಳಿಂದ ಇಲ್ಲಿ ಯಾವುದೇ ಪಾತ್ರ ಅವ್ರದ್ದಿಲ್ಲ. ಅವರು ಏನು ಮಾಡ್ತಾ ಇದ್ರು ಅಂತ ಹೇಳಿ ಈಗ ನಿನ್ನೆ ಅವ್ರು ರವಿಶಂಕರ್ ಮಿಚಾರ್ ಮಾತಾಡುವಾಗ ಹೇಳಿದ್ರು, 16/2/2025 ಒಂದು ಮೀಟಿಂಗ್ ಅನ್ನು ಮಾಡಿದ್ರು. ಆ ಮೀಟಿಂಗ್ ಅಲ್ಲಿ ಹೊಸದಾಗಿ ಕಮಿಟಿಯನ್ನು ಆಯ್ಕೆ ಮಾಡಿದ್ರು. ಈ ಕಮಿಟಿಯಲ್ಲಿ ನಾವು ಇಷ್ಟು ಜನ ಟ್ರಸ್ಟಿಯಾಗಿ ಬಂದಿದ್ದೇವೆ ಅಂತ ಹೇಳಿದ್ರು. ಅವರು 35 ವರ್ಷಗಳಿಂದಲೂ ಮಾಡ್ಕೊಂಡೇ ಬರ್ತಾ ಇದ್ದಾರೆ ಈ ಕಮಿಟಿಯನ್ನು, 35 ವರ್ಷಗಳಿಂದಲೂ. ಆದ್ರೆ ಯಾರು ಕೂಡ ಇಲ್ಲಿಗೆ ಬರ್ಲಿಲ್ಲ. ನಾವು ಯಾವುದೇ ಇಂಟರ್ಫಿಯರೆನ್ಸ್ ಇಲ್ಲದೆ ಕಾನೂನುಬದ್ಧವಾಗಿ ನಾವು ಈ ಕ್ಷೇತ್ರವನ್ನು ನಾವು ನಡೆಸಿಕೊಂಡು ಬರ್ತಾ ಇದ್ದೇವೆ. ಯಾರ ಇಂಟರ್ಫಿಯರೆನ್ಸ್ ಇಲ್ಲ, ಆಡಿಟ್ ಆಗ್ತಾ ಇದೆ, ಎಲ್ಲದೂ ಕೂಡ ಆಗ್ತಾ ಇದೆ. ಎಲ್ಲ ನೀವು ನೋಡ್ತಾ ಇದ್ದೇವೆ ಇರ್ಬೋದು, ಈಗ ಮೊದಲು ಕೂಡ ನಡೀತಾ ಇತ್ತು ಎಲ್ಲ ಉತ್ಸವಗಳು, ಇಲ್ಲಿ ಬೇಕಾದಷ್ಟು ಅಭಿವೃದ್ಧಿ ಕೆಲಸಗಳು. ಈ ಹಿಂದೆ ಯಾವಾಗ ನೀವು 1990 ಹಿಂದೆ ಇಲ್ಲಿ ಹೇಗಿತ್ತು, 2026 ಹೇಗೆ ಆಗಿದೆ ಅಂತ ನಿಮಗೆ ಗೊತ್ತಿತ್ತು. ಇದ್ರ ಹಿಂದೆ ಯಾರಿದ್ದದ್ದು ಅನ್ನೋದು ಕೂಡ ನಿಮಗೆ ಗೊತ್ತಿತ್ತು. ಇದರಲ್ಲಿ ಅಖಿಲ ಭಾರತ ಬಿಲ್ಲವರ ಯೂನಿಯನ್ ಅವರು ಯಾರಾದ್ರೂ ಇಲ್ಲಿ ಬಂದಿದ್ರೆ ಇದ್ರೊಟ್ಟಿಗೆ ಇದ್ರ ಅಂತ ನೀವೇ ಊಹಿಸ್ಕೊಳ್ಬಹುದು. ಇದು ಈ ಸಮಿತಿ ಸರಿ ಇಲ್ಲ ಅಂತ ಅವ್ರು ಹೋಗಿದ್ದಾರೆ. ನಮ್ಮ ಕಮಿಟಿಯನ್ನ ಅವರು ಕ್ವಶನ್ ಮಾಡಿದ್ದಾರೆ. ಆದ್ರೆ ನಮ್ಮ ಹತ್ರ ಆಡಳಿತ ಇದೆಲ್ಲ ನಮ್ಮ ಹತ್ರ ಇದ್ದೇವೆ, ನಾವು ಮಾಡ್ತಾ ಇದ್ದೇವೆ. ಆದ್ರಿಂದ ನಮ್ಮ ಹತ್ರ ಇಲ್ಲಿ ಪವರ್ ನಮ್ಮ ಹತ್ರ ಇರ್ಬೇಕಾದ್ರೆ ನಾವು ಅವರನ್ನು ಕ್ವಶನ್ ಮಾಡ್ಲಿಕ್ಕೆ ಅಗತ್ಯನೇ ಇಲ್ಲ. ಡಿಫರ್ಮೇಶನ್ ಹೋಗುವಂತ ಅಗತ್ಯ ಇಲ್ಲ ಸರ್. ಯಾಕಂದ್ರೆ ಕಾನೂನಲ್ಲಿ ಈಗ ಇವರು ಜನಗಳಿಗೆ ತಪ್ಪು ಮಾಹಿತಿ ಕೊಡ್ತಾ ಇರೋದ್ರ ಬಗ್ಗೆ ನಾವು ಇವತ್ತು ಸ್ಪಷ್ಟನೆಯನ್ನು ಇಲ್ಲಿ ತಮಗೆ ಕೊಟ್ಟಿದ್ದೇವೆ. ಡಿಫರ್ಮೇಶನ್ ಏನಾದ ನಮ್ಮ ವಕೀಲರುಗಳು ಅದರ ಸಂಬಂಧಪಟ್ಟ ಟೈಮ್ ನಲ್ಲಿ ಇದಕ್ಕೆ ಯಾವ ರೀತಿ ನಾವು ಸ್ಟೆಪ್ಸ್ ಗಳನ್ನು ತೆಗೆದುಕೊಂಡು ಬರಬೇಕು ಅಂತ ಹೇಳಿ ಅವರು ನಿರ್ಧಾರ ಮಾಡ್ತಾರೆ. ಆ ಮುಖಾಂತರ ನಾವು ನಡೀತೇವೆ. ಮತ್ತೆ ಎಲ್ಲದಕ್ಕಂತೂ ಮಿಗಿಲಾಗಿ ಇಲ್ಲಿ ಇರುವಂತದ್ದು ಬಹುಶಃ ದೇವರು ಗೋಕರ್ಣನಾಥ ಒಳಗಡೆ ಕೂತ್ಕೊಂಡಿದ್ದಾರೆ. ಅವರು ಸಮಯಕ್ಕೆ ಬೇಕಾದಂತ ಬದಲಾವಣೆಗಳನ್ನು ಮಾಡ್ತಾ ಇದ್ದಾರೆ. ಆ ಪ್ರಕಾರ ದೇವಸ್ಥಾನ ಯಾವತ್ತೂ ಕೂಡ ಯಾವುದೇ ರೀತಿಯ ಒಂದು ಕಪ್ಪು ಚುಕ್ಕೆ ಇಲ್ಲದಂತೆ ಪ್ರತಿ ವರ್ಷ ಇನ್ನಷ್ಟು ಉತ್ತಮವಾಗಿ ಹೊಸ ಕಮಿಟಿ ಬದಲಾವಣೆ ಆದ ನಂತರ ನೀವು ಕಳೆದ ಬಾರಿ ನೋಡಿರ್ಬೋದು, ದಸರಾ ಆಗಿರ್ಬೋದು, ಬೇರೆ ಕಾರ್ಯಕ್ರಮಗಳಲ್ಲಿ ಯಾವ ಮಟ್ಟದಲ್ಲಿ ನಡೀತಾ ಇದೆ, ಇಂಪ್ರೂವ್ಮೆಂಟ್ಸ್ ಕಾಣ್ತಾ ಇದೆ ಅಂತ ಹೇಳಿ ಪ್ರತಿಯೊಂದು ಕಡೆಯಿಂದ ಒಳ್ಳೆ ಮಾತಿದೆ. ನಮ್ಮ ಅಧ್ಯಕ್ಷರು ಬಂದು 1 ವರ್ಷ ಕೂಡ ಆಗ್ಲಿಲ್ಲ. ಇವತ್ತು ಎಲ್ಲ ಬಿಲ್ಲವ ಸಮಾಜ ಸೇವಾ ಸಂಘಗಳಿರ್ಬೋದು, ಬೇರೆ ಬೇರೆ ಸಮಾಜದ ಸಂಸ್ಥೆಗಳು ಅವರನ್ನು ಕಾರ್ಯಕ್ರಮಕ್ಕೆ ಅವರನ್ನು ಆಹ್ವಾನಿಸಿ ಅವರನ್ನು ಗೌರವ ಮಾಡ್ತಿರೋದನ್ನು ನೋಡಿದ್ರೆ ಖಂಡಿತವಾಗ್ಲೂ ಆ ದೇವರ ಒಂದು ಇಚ್ಛೆಯಂತೆ ಒಳ್ಳೆ ಕೆಲಸ ಇಲ್ಲಿ ಆಗ್ತಿದೆ ಅನ್ನೋದು ಅದೇ ಒಂದು ಸಾಕ್ಷಿ. ನೋಡಿ, ಮೊದಲಿನ ಅದರ ಪ್ರಕಾರ ಬೈಲಾ ಪ್ರಕಾರ 100ಕ್ಕೆ 100 ಅವರು ಹೋಗುದು ಅಂತ ಇದ್ರೆ ಅದು ಇತ್ತು, ನಾನು ಹೋಗ್ತೇನೆ ಅದನ್ನು. ಆದ್ರೆ ಆ ಬೈಲಾ ಪ್ರಕಾರ ಅವ್ರು ಹೋಗ್ಲಿಲ್ಲ. ಮೆಂಬರ್ಶಿಪ್ ಯಾರಿಗೆ ಕೊಡ್ಬೇಕಿತ್ತು ಅದನ್ನ ಯಾವಾಗ ಅವರು ಕಟ್ ಮಾಡ್ತಾರೆ, ಅವರಿಗೆ ಬೇಕಾದ್ರೆ ಅಲ್ಲಿಗೆ ಅವರು ಇದು ಮುಗಿಯುತ್ತೆ. ನಾವು ಸರಿದಾರಿ ನಮ್ಮ ಕೈ ಕ್ಲೀನ್ ಹ್ಯಾಂಡ್ಸ್ ಇದ್ರೆ ಮಾತ್ರ ಅದನ್ನು ನಾವು ಇನ್ನೊಬ್ರಿಗೆ ಹೇಳಲಿಕ್ಕಾಗುತ್ತೆ. ಅವ್ರು ಯಾವಾಗ ಕ್ಲೀನ್ ಹ್ಯಾಂಡ್ ಅಲ್ಲಿ ಇಲ್ಲ, ಅವ್ರು ತಪ್ಪಿದ್ದಾರೆ, ಅಲ್ಲಿ ಖಂಡಿತವಾಗ್ಲೂ ಈಗ ಇದೆ ಅವರ ಕೈಯಲ್ಲಿ ಇಲ್ಲ. 35 ವರ್ಷದಿಂದ ಯಾವುದೇ ಇಂಟರ್ಫರೆನ್ಸ್ ಇಲ್ಲದೆ ನಾವು ನಡ್ಸ್ಕೊಂಡು ಬರ್ತಾ ಇದ್ದೇವೆ. ಈಗ ಅವರು ನಾವು 9 ಜನ ಕಳಿಸಿದ್ದೇವೆ, ನೀವು ಬಿಟ್ಟುಕೊಡಿ ಅಂದ್ರೆ ನಾವು ಬಿಟ್ಟುಕೊಡ್ಲಿಕ್ಕಾಗುತ್ತಾ? ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. 60 ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಅಪೂರ್ವ ಸಾಧನೆ ಮೆರೆಯುತ್ತಾ ಸದೃಢ ವಿದ್ಯಾರ್ಥಿ ಶಕ್ತಿಗಳಿಂದ ಸಮಾಜಕ್ಕೆ ನೀಡುತ್ತಿರುವ ಪುತ್ತೂರಿನ ಏಕೈಕ ವಿದ್ಯಾಸಂಸ್ಥೆ ವಿವೇಕಾನಂದ ಪದವಿ ಪೂರ್ವ ಕಾಲೇಜು. 98% ಅಧಿಕ ಅಂಕಗಳನ್ನು ಪಡೆದಿರುವ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ, ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದ ಸಾಧಕ ವಿದ್ಯಾರ್ಥಿಗಳಿಗೆ ಶುಲ್ಕದಲ್ಲಿ ರಿಯಾಯಿತಿ, ಅನುಭವಿ ಅಧ್ಯಾಪಕ ವೃಂದ, ವಿಶಾಲವಾದ ಪ್ರಯೋಗಾಲಯ, ಗ್ರಂಥಾಲಯ, ನೀಟ್, ಜೆಇಇ, ಸಿಇಟಿ ಹಾಗೂ ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ತರಬೇತಿ, ಐಎಎಸ್, ಐಪಿಎಸ್ ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ, ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಿಗಾಗಿ ಸಿಎಸ್ಇಇಟಿ ಹಾಗೂ ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ತರಬೇತಿ, ವಿಕಸನ ಟಿವಿ ಹಾಗೂ ರೇಡಿಯೋ ಪಾಂಚಜನ್ಯ 90.8 FM, ಕಾಲೇಜು ಬಸ್ ವ್ಯವಸ್ಥೆ, ಕ್ರೀಡೆಗೆ ಒತ್ತು ಕೊಟ್ಟು ವಿಶಾಲವಾದ ಕ್ರೀಡಾಂಗಣ, ವಿದ್ಯಾರ್ಥಿನಿಯರಿಗಾಗಿ ಕಾಲೇಜ್ ಕ್ಯಾಂಪಸ್ನಲ್ಲೇ ಪ್ರತ್ಯೇಕ ವಸತಿ ನಿಲಯಗಳು, ಅರ್ಹ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ಹಲವು ವಿದ್ಯಾರ್ಥಿ ವೇತನಗಳು, ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿದ್ಯಾರ್ಥಿಗಳ ಸತತ ಸಾಧನೆ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು: ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿ, ಪಿಸಿಎಂಎಸ್, ಪಿಸಿಎಂಎ, ವಾಣಿಜ್ಯ ವಿಭಾಗ, ಎಸ್ಸಿಬಿಎ, ಎಸ್ಸಿಬಿಎ, ಇಸಿಬಿಎ, ಕಲಾ ವಿಭಾಗ, ಎಚ್ಇಪಿಎಸ್,
ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. 8073700468, 8105072386. Website www.vivekanandapuc.com.